ಓಕೆ, ಅಧ್ಯಾಯ 12 ಭಕ್ತಿ ಯೋಗ, ಭಕ್ತಿ ಸೇವೆ. ಅರ್ಜುನ ಉವಾಚ ಏವಂ ಸತತ ಯುಕ್ತಾಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ ಯೇ ಚಾಪಿ ಅಕ್ಷರಂ ಅವ್ಯಕ್ತಂ ತೇಷಾಂ ಕೇ ಯೋಗವಿತ್ತಮ. ಅರ್ಜುನನ್ ಪ್ರಶ್ನಿಸಿದನು, ಸದಾ ನಿನ್ನ ಭಕ್ತಿ ಸೇವೆಯಲ್ಲಿ ಉಚಿತವಾದ ರೀತಿಯಲ್ಲಿ ನಿರತರಾದವರು, ಅವ್ಯಕ್ತವಾದ ನಿರಾಕಾರ ಬ್ರಹ್ಮನನ್ನು ಪೂಜಿಸುವರು, ಇವರಿಬ್ಬರಲ್ಲಿ ಯಾರು ಹೆಚ್ಚು ಪರಿಪೂರ್ಣರೆಂದು ಭಾವಿಸಬೇಕು. ನೋಡಿ, ಇಲ್ಲಿ ಅರ್ಜುನ ಈ ಪ್ರಶ್ನೆ ಯಾಕೆ ಹೇಳಿದ್ದಾನೆ? ಅವ ಎಂತ ಹೇಳುದು, ಸದಾ ಭಕ್ತಿ ಸೇವೆಯಲ್ಲಿ ಉಚಿತವಾದ ರೀತಿಯಲ್ಲಿ ನಿರತನಾಗಿದ್ದಾನೆ. ಅವಂದ್ರೆ ಆ ಸಾಕಾರ ರೂಪದಲ್ಲಿದ್ದಾನೆ. ಆದ್ರೆ ಕಲಿಯುಗದಲ್ಲಿ ನಿಮ್ಗೆ ಗೊತ್ತುಂಟು ಎಲ್ಲರಿಗೂ, ಈ ನಿರಾಕಾರವಾದಿಗಳು, ಮಾಯವಾದಿಗಳು, ಕೃಷ್ಣನಿಗೆ ರೂಪ ಇಲ್ಲ ಅಂತ ಹೇಳುವವರು. ಇಲ್ಲಿ ಅರ್ಜುನ ಪ್ರಶ್ನೆ ಕೇಳಿದ್ದಾನೆ, ಈ ಇಬ್ಬರಲ್ಲಿ ಯಾರು ಹೆಚ್ಚು ಎಂತ ಹೇಳುದು ಪರಿಪೂರ್ಣರು ಅಂತ ಪ್ರಶ್ನೆಗೆ ಕೇಳ್ತಿದ್ದಾನೆ. ನೋಡಿ, ಇದಕ್ಕೆ ಹೇಳುದು, ಈ ಎಲ್ಲ ಸಂಸ್ಥೆಗಳು ಹೇಳುದು ಶೂನ್ಯವಾದಿ ನಿರಾಕಾರವಾದ ಅಂದ್ರೆ ಅವರು ಬ್ರಹ್ಮಜ್ಯೋತಿ ಬೇರೆ ಏನಲ್ಲ. ನಿಮ್ಗೆ ನಾನು ಗೋಲೋಕ ಚಾಟಲ್ಲಿ ತೋರಿಸಿದ್ದೇನೆ. ಅದು ಕೃಷ್ಣನ ಕಿರಣ, ಈಗ ಹೇಗೆ ಸೂರ್ಯನ ಕಿರಣ ಉಂಟು ಅದೇ ರೀತಿ. ಆದ್ರೆ ಅವರಿಗೆ ಅದು ಇಷ್ಟ, ಕೃಷ್ಣನ ಸಾಕಾರ ರೂಪ ಇಷ್ಟ ಇಲ್ಲ. ಹಾಗಾಗಿ ಅದು ಲೈಟ್ ಹೇಳ್ತಾರೆ. ಆದ್ರೆ ಇನ್ನೊಂದು ಕೃಷ್ಣನ ರೂಪ. ಈ ಎರಡರಲ್ಲಿ ಯಾವುದು ಹೆಚ್ಚು ಪರಿಪೂರ್ಣರೆಂದು ಈಗ ಕೇಳ್ತಾ ಇದ್ದಾನೆ. ಇದಕ್ಕೆ ಭಗವಂತ ಅಂತ ಹೇಳ್ತಾನೆ ನೋಡುವ. ಶ್ರೀ ಭಗವಾನ್ ವಾಚ ಮಯ್ಯಾವೇಶ ಮನೋಯೇ ಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧಾಯ ಪರ್ಯುಪೇತಾಸ್ ತೇ ಮೇ ಯುಕ್ತಾತ್ಮೋ ಮತಃ. ದೇವೋತ್ತಮ ಪರಮಪುರುಷನ ಹೀಗೆ ಎಂದನು, ಯಾರು ನನ್ನ ಸಾಕಾರ ರೂಪದಲ್ಲಿ ತಮ್ಮ ಮನಸ್ಸನ್ನು ನಿಲ್ಲಿಸುತ್ತಾರೋ ಮತ್ತು ಅಧಿಕವಾದ ಹಾಗೂ ಅಲೌಕಿಕವಾದ ನಿಷ್ಠೆಯನ್ನು ನನ್ನನ್ನು ಪೂಜಿಸುವುದರಲ್ಲಿ ನಿರತರಾಗಿರುತ್ತಾರೋ ಅವರನ್ನು ನಾನು ಅತ್ಯಂತ ಪರಿಪೂರ್ಣ ಎಂದು ಭಾವಿಸ್ತೇನೆ. ನೋಡಿ, ಯಾರಿಗೆ ಈಗ ಕೃಷ್ಣ ಹೇಳ್ತಿದ್ದಾನೆ, ಯಾರು ಪರಿಪೂರ್ಣರು? ಸಾಕಾರ ರೂಪದಲ್ಲಿ. ಕೃಷ್ಣನಿಗೆ ರೂಪ ಉಂಟು. ಈಗ ಹೇಗಂದ್ರೆ, ನನಗೆ ರೂಪ ಉಂಟು, ನನ್ನ ತಂದೆಗೆ ರೂಪ ಉಂಟು, ನನ್ನ ತಂದೆಗೆ ರೂಪ ಉಂಟು. ಈ ರೀತಿ ನಾವು ಹೋದ್ರೆ ನಮ್ಮೆಲ್ಲರನ್ನು ಸೃಷ್ಟಿ ಮಾಡಿದ್ದು ಬ್ರಹ್ಮನಿಗೆ ಕೂಡ ರೂಪ ಉಂಟು. ಬ್ರಹ್ಮನ ಸೃಷ್ಟಿ ಮಾಡಿ ಕೃಷ್ಣನಿಗೆ ಕೂಡ ರೂಪ ಉಂಟು. ಆದ್ರೆ ಇವ್ರು ಯಾಕೆ ರೂಪ ಇಲ್ಲ ಅಂತ ಹೇಳ್ತಾರೆ ನಮ್ಗೆ ಗೊತ್ತಾಗುದಿಲ್ಲ. ಹಾಗಾಗಿ ಇದು ನಿಜವಾಗಿ ಒಂದು ಅರ್ಥವಾಗುವಂತ ವಿಷಯ. ಆದ್ರೆ ಜನರು 99% ಕಲಿಯುಗದಲ್ಲಿ ಎಲ್ಲರೂ ಕೃಷ್ಣನಿಗೆ ಆಕಾರ ಇಲ್ಲ, ಶಕ್ತಿ ಅಂತ ಹೇಳ್ತಾರೆ. ಆಚಾರ್ಯ ಹೇಳ್ತಾರೆ, ಶಕ್ತಿಯ ಹಿಂದೆ ಶಕ್ತಿಮಾನಿದು ಶಕ್ತಿಮಾನ್ ಇರ್ಬೇಕು, ಕಾಲು ಶಕ್ತಿ ಇದ್ರೆ ಸಾಕಾಗುದಿಲ್ಲ. ಈಗ ಹೇಗಂದ್ರೆ, ಈಗ ನಿಮ್ಗೆಲ್ಲರಿಗೂ ಕರೆಂಟ್ ಸಿಗ್ತದೆ KEB-ಯಿಂದ, ಕರ್ನಾಟಕ ಎಲೆಕ್ಟ್ರಿಸಿಟಿ ಬೋರ್ಡ್, KEB-ಯಿಂದ ಕರೆಂಟ್ ಸಿಗ್ತದೆ. ಆದ್ರೆ ಅಲ್ಲಿ ಒಬ್ಬ ಆಪರೇಟರ್ ಇರ್ಬೇಕು. ಆಪರೇಟರ್ ಇಲ್ಲದೆ ನಮ್ಗೆ ಹೇಗೆ ಅದು ಸಿಗ್ಲಿಕ್ಕೆ ಚಾನ್ಸ್ ಇಲ್ಲ. ಅದೇ ರೀತಿ ಈ ಎಲ್ಲಾ ಶಕ್ತಿಯ ಹಿಂದೆ ಶಕ್ತಿಮಾನ್ ಕೃಷ್ಣ ಇದ್ದಾನೆ. ಇದನ್ನು ನಾವು ತಿಳ್ಬೇಕು. ಅವರೆಲ್ಲ ಹೇಳುದಂತಂದ್ರೆ, ಒಂದು ಶಕ್ತಿ ಉಂಟು, ಒಂದು ಶಕ್ತಿ ಶಕ್ತಿಯ ಹಿಂದೆ ಶಕ್ತಿಮಾನ್ ಇದ್ದಾನೆ. ಅದು ಅವರಿಗೆ ಅಂದ್ರೆ ಎಂತ ಹೇಳುದು, ಮಾಯ ಅಪರ್ಧ ಜ್ಞಾನ, ಮಾಯು ಅವರ ಜ್ಞಾನವನ್ನು ಅಪಹರಿಸಿದೆ. ಹಾಗಾಗಿ ಅವರಿಗೆ ಅದು ತಿಳಿಯುವುದಿಲ್ಲ. ಎಷ್ಟೇ ಹೇಳಿದ್ರು ಕೂಡ ಅವರಿಗೆ ತಿಳಿಯುವುದಿಲ್ಲ. ನನ್ನ ಸಾಕಾರ ರೂಪದಲ್ಲಿ ತಮ್ಮ ಮನಸ್ಸನ್ನು ನಿಲ್ಲಿಸುತ್ತಾರೋ ಮತ್ತು ಅಧಿಕವಾದ ಮತ್ತು ಅಲೌಕಿಕವಾದ ನಿಷ್ಠೆಯಿಂದ ನನ್ನನ್ನು ಪೂಜಿಸುವುದರಲ್ಲಿ ನಿರತರಾಗಿರುತ್ತಾರೋ ಅವರನ್ನು ನಾನು ಅತ್ಯಂತ ಪರಿಪೂರ್ಣ ಎಂದು ಭಾವಿಸ್ತೇನೆ. ಇದು ಹೇಳುದು, ಇದು ಶ್ಯಾಮಸುಂದರ್, ಕೃಷ್ಣನ ಶ್ಯಾಮಸುಂದರ್ ಬೃಂದಾವನದಲ್ಲಿ ಉಂಟು. ತುಂಬಾ ಚಂದ ಕೃಷ್ಣ. ಈಗ ನೋಡಿ, ಮನುಷ್ಯರಲ್ಲಿ ಈಗ ಕಪ್ಪಿದ್ರೆ ಅವ ಚಂದ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಕೃಷ್ಣ ಕಪ್ಪಿದ್ರು ಕೂಡ ಚಂದ. ಅದಕ್ಕೆ ಅವನಿಗೆ ಹೇಳುದು ಶ್ಯಾಮ ಸುಂದರ ಅಂತ. ಬ್ಯೂಟಿ ಅಂದ್ರೆ ಕೃಷ್ಣ. ನೋಡಿ, ಅವ್ಯಕ್ತವಾದ ಇಂದ್ರಿಯಗಳ ಗ್ರಹಿಕೆಯನ್ನು ಮೀರಿದ್ದು, ಅವ್ಯಕ್ತವಾದದ್ದು ಇಂದ್ರಿಯಗಳ ಗ್ರಹಿಕೆಯನ್ನು ಮೀರಿದ್ದು, ಸರ್ವವ್ಯಾಪಿಯು, ಬದಲಾವಣೆ ಇಲ್ಲದು, ಧ್ರುವವಾದದ್ದು ಮತ್ತು ನಿಶ್ಚಲವಾದದ್ದು. ಇದು ಪರಮ ಸತ್ಯದ ನಿರಾಕಾರ ಪರಿಕಲ್ಪನೆ. ಇದನ್ನು ಎಲ್ಲಾ ಇಂದ್ರಿಯಗಳನ್ನು ನಿಯಂತ್ರಿಸಿ ಎಲ್ಲಾ ಜೀವಿಗಳು ಹಿತವನ್ನು ಬಯಸುತ್ತಾ ಸಂಪೂರ್ಣವಾಗಿ ಪೂಜಿಸುವವರು ಕಡೆಗೆ ನನ್ನನ್ನು ಸೇರುತ್ತಾರೆ. ಈ ಮಾಯವಾದಿಗಳು ಎಂತ ಹೇಳುದು ನೋಡಿ, ಆಚಾರ್ಯ ಹೇಳ್ತಾರೆ, ಈಗ ಈ ಮೆಡಿಟೇಷನ್ ಅಲ್ಲಿ ನಿಮ್ಗೆಲ್ಲ ಗೊತ್ತಿರ್ಬೋದು, ಅದು ನಾನು ಹೇಳ್ತೇನೆ.
ಈಗ ಹೇಗಂದ್ರೆ ಒಂದು ನೀವು ಕಟ್ಟಿಗೆ ಹೊತ್ತಿಸ್ತೀರಿ, ಕಟ್ಟಿಗೆ ಹೊತ್ತಿಸುವಾಗ ಮೊದಲಿಗೆ ಹೊಗೆ ಬರ್ತದೆ, ತುಂಬ ಹೊತ್ತು ಹೊಗೆ ಇರ್ತದೆ, ಮತ್ತೆ ಬೆಂಕಿ ಬರುದು. ಹಾಗಾಗಿ ಈ ಎಲ್ಲ ಎಂತ ಹೇಳುದು, ಈ ಸೋ ಕಾಲ್ಡ್ ಸ್ಪಿರಿಚುವಲ್ ಆರ್ಗನೈಸೇಷನ್ ಅಂದ್ರೆ ಅದು ಎಂತ ಹೇಳುದು ಪರಿಪೂರ್ಣ ಅಲ್ಲ, ಅದರಲ್ಲಿ ಎಂತ ಹೇಳುದು ಸ್ವಲ್ಪ ಬೆನಿಫಿಟ್ ಉಂಟು. ಯಾಕಂದ್ರೆ ಬೆನಿಫಿಟ್ ಇಲ್ಲದವರು ಹೋಗುದಿಲ್ಲ, ಆದ್ರೆ ಅದು ಹೊಗೆ ಇದ್ದಾಗೆ ಆಚಾರ್ಯ ಹೇಳ್ತಾರೆ. ನಾವು ಕಟ್ಟಿಗೆಯನ್ನು ಹೊತ್ತಿಸುವಾಗ ಹೊಗೆ ಬರ್ತದಲ್ಲ, ಅದು ಹೊಗೆ. ಆದ್ರೆ ಬೆಂಕಿಯು ಕೃಷ್ಣ ಪ್ರಜ್ಞೆ ಅಂತೆ. ಆದ್ರೆ ಅವರು ಅದಕ್ಕೆ ಹೋಗ್ತಾರೆ. ಮತ್ತೆ ಇಲ್ಲಿ ನೋಡಿ, ಇಲ್ಲಿ ಒಂದು ಒಳ್ಳೆ ನಮ್ಮ ಆಚಾರ್ಯರು ಇದನ್ನು ಡಿಫೀಟ್ ಮಾಡಿದ್ದಾರೆ. ಯಾಕೆ ಡಿಫೀಟ್ ಮಾಡಿದ್ದಾರೆ ಅಂದ್ರೆ, ಅವ್ರು ಹೇಳುದು ಮೆಡಿಟೇಷನ್ ಅಲ್ಲಿ ಸೋಹಂ ಸೋಹಂ ಹೇಳ್ತಾರೆ. ಮತ್ತೆ ಯಾರನ್ನು ನೀವು ಧ್ಯಾನ ಮಾಡ್ಬೇಕಂತ ಹೇಳಿದ್ರೆ ಶೂನ್ಯ 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 ಹೇಳ್ತಾರೆ. ಮತ್ತೆ ಅವ್ರದ ಇನ್ನು ಜಾಸ್ತಿ ಕೇಳಿದ್ರೆ ನಾವು ಪೂರ್ತಿ ಇದನ್ನು ಯೋಚನೆ ಮಾಡುವುದನ್ನು ಸ್ಟಾಪ್ ಮಾಡಬೇಕು, ಪೂರ್ತಿ ಯೋಚನೆ ಸ್ಟಾಪ್ ಆಗ್ಬೇಕು, ಸೋಹಂ ಸೋಹಂ ಹೇಳ್ತಾರೆ. ಆದ್ರೆ ಆಚಾರ್ಯ ಹೇಳ್ತಾರೆ ಪೂರ್ತಿ ಯೋಚನೆ ಸ್ಟಾಪ್ ಮಾಡುದು ಯಾವಾಗ? ಆಗ ನಾವು ಸಾಯುವಾಗ ನಾವು ಪೂರ್ತಿ ಯೋಚನೆ ಸ್ಟಾಪ್ ಆಗ್ತದೆ. ಅದಕ್ಕೆ ಹೇಳುದು ಡೆಡ್ ಬಾಡಿ, ಮೃತದೇಹ. ಹಾಗಾಗಿ ಅಲ್ಲಿ ಆಚಾರ್ಯ ಅವರು ಡಿಫೀಟ್ ಮಾಡ್ತಾರೆ. ಮತ್ತೆ ಹೇಳ್ತಾರೆ ಅವರು ಈಗ ಹೇಳುವಂಥದ್ದು, ಅವ್ರು ಹೇಳುದು ಅಂತಂದ್ರೆ ಯೋಚನೆಯನ್ನು ಸ್ಟಾಪ್ ಮಾಡ್ಬೇಕು ಕಂಪ್ಲೀಟ್. ಆದ್ರೆ ಯೋಚನೆಯನ್ನು ಸ್ಟಾಪ್ ಮಾಡ್ಲಿಕ್ಕೆ ಆಗುದಿಲ್ಲ, ಥಿಂಕಿಂಗ್ ಮಾಡ್ಲೇಬೇಕು. ಆದರೆ ನೆಗೆಟಿವ್ ಅಂತ ತೆಗೆದು ಪಾಸಿಟಿವ್ ಅನ್ನು ಆಗ್ಬೇಕು, ಬೇಡದು ನಮ್ಮ ಇಂದ್ರಿಯ ತೆಗೆದು ಅಲ್ಲಿ ಕೃಷ್ಣ ಪ್ರಜ್ಞೆ ಆಗ್ಬೇಕು. ಹಾಗೆ ಎರಡು ರೀತಿಯಲ್ಲಿ ಅವರನ್ನು ಡಿಫೀಟ್ ಮಾಡ್ತಾರೆ. ಮತ್ತೆ ಮೂರನೇದು ಅವ್ರು ಹೇಳುದು, ನಾವು ಎಂತಂದ್ರೆ ಅನ್ಕಾನ್ಶಿಯಸ್ ಅಂದ್ರೆ ಏನು ಇರಬಾರ್ದು, ಫುಲ್ ಶೂನ್ಯ ಶೂನ್ಯ ಅಂತ. ಆಚಾರ್ಯ ಹೇಳ್ತಾರೆ ಅನ್ಕಾನ್ಶಿಯಸ್ ಇರುವುದು ಕೋಮಾ ಸ್ಟೇಜ್ ಅಲ್ಲಿ ಅಂತೆ. ಸೂಪರ್ ಕಾನ್ಶಿಯಸ್ ಅಂದ್ರೆ ಕೃಷ್ಣ ಪ್ರಜ್ಞೆ ಇರ್ಬೇಕಂತ ಆಚಾರ್ಯ ಹೇಳ್ತಾರೆ. ಹಾಗಾಗಿ ಎಲ್ಲಾ ರೀತಿಯಲ್ಲಿ ಅವರನ್ನು ಅಟ್ಯಾಕ್ ಮಾಡಿ ಅವರನ್ನು ಡಿಫೀಟ್ ಮಾಡ್ತಾರೆ ಆಚಾರ್ಯರು. ಎಷ್ಟೋ ಮಾಯವಾದಿಗಳು, ನಿರಾಕಾರವಾದಿಗಳು ನಮ್ಮ ಆಚಾರ್ಯ ಬರ್ತಾರೆ, ಬಂದು ಹೀಗೆ ಅವರು ಸ್ಟ್ರೈಟ್ ಅವೇ ಅವರನ್ನು ಡಿಫೀಟ್ ಮಾಡ್ತಾರೆ. ಮತ್ತೆ ಅವರಿಗೆ ನೆಕ್ಸ್ಟ್ ಮಾತೇ ಇಲ್ಲ. ಯಾಕಂದ್ರೆ ಕೃಷ್ಣ ಭಕ್ತರು ತುಂಬಾ ಚತುರ, ಅವರಿಗೆ ಕೃಷ್ಣನ ಎಲ್ಲ ತಿಳಿಸ್ತಾನೆ. ಹಾಗಾಗಿ ಶುದ್ಧ ಭಕ್ತರಿಗೆ ಎಲ್ಲ ಗೊತ್ತುಂಟು, ಅವರನ್ನು ಯಾವ ಎಲ್ಲ ಆಂಗಲ್ ಅವರನ್ನು ಡಿಫೀಟ್ ಮಾಡ್ತಾರೆ. ಹಾಗಾಗಿ ಮತ್ತೆ ನಮ್ಮ ಆಚಾರ್ಯರ ಹತ್ರ ಅವರು ಬರ್ತಾ ಇಲ್ಲ. ಮತ್ತೆ ಕಡೆಗೆ ಅವ್ರು ಎಂತ ಹೇಳ್ತೀವಿ ಅಂದ್ರೆ, ನಮ್ಗೆ ನಿಮ್ಮ ಕೃಷ್ಣ ಮತ್ತೆ ಭಗವದ್ಗೀತೆಯಲ್ಲಿ ನಮ್ಗೆ ನಂಬಿಕೆ ಇಲ್ಲ ಹಾಗೆ ಹೇಳಿ ಅವ್ರು ಹೋಗ್ತಾ ಇದ್ರು. ಹಾಗಾಗಿ ಇದು ನಮ್ಮ ಆಚಾರ್ಯರು ಕೊಟ್ಟ ಒಂದು ಕೊಡುಗೆ, ದೊಡ್ಡ ಕೊಡುಗೆ. ಎಸ್. ಕ್ಲೇಶೋ ಅಧಿಕತರಸ್ತೇಷಾಂ ಅವ್ಯಕ್ತಾಸಕ್ತ ಚೇತಸಾಂ ಅವ್ಯಕ್ತ ಹಿ ಗತಿರ್ದುಃಖಾಂ ದೇವಾದ್ಭಿರ್ ಅವಾಪ್ಯತೆ. ಪರಮ ಪ್ರಭುವಿನ ಅವ್ಯಕ್ತವಾದ ಮತ್ತು ನಿರಾಕಾರವಾದ ರೂಪವನ್ನು ಪ್ರೀತಿಸುವ ಮನಸ್ಸಿನವರಿಗೆ ಪ್ರಗತಿಯು ತುಂಬಾ ಕ್ಲೇಶಕರ. ನೋಡಿ, ಪ್ರಗತಿಯೇ ಇಲ್ಲ. ಯಾಕಂದ್ರೆ ಧ್ಯಾನ ಅನ್ನೋದು ಸತ್ಯಯುಗಕ್ಕೆ, ಈ ಯುಗಕ್ಕೆ ಮಾಡಿದ್ರೆ ಹೇಗೆ ಸಿಗ್ತದೆ? ಈ ಯುಗಕ್ಕೆ ಅಲ್ಲ, ಈ ಯುಗಕ್ಕೆ ಹರಿನಾಮ ಸಂಕೀರ್ತನ. ಯಾವ ಯುಗಕ್ಕೆ ಯಾವುದು ಅದನ್ನು ನಾವು ಮಾಡ್ಬೇಕು. ಸತ್ಯಯುಗ ಓಕೆ, ನಾವು ಒಪ್ತೇವೆ ಧ್ಯಾನ. ಯಾಕಂದ್ರೆ ಆಗ 1,00,000 ವರ್ಷ ಜನರು ಬದುಕ್ತಾ ಇದ್ರು, ಮತ್ತೆಲ್ಲ ಕಾಡುಗಳಿತ್ತು, ಆಗ ಮತ್ತೆ ಸತ್ಯ ಹೇಳುವವರು ಇದು. ಈಗ ಕಲಿಯುಗದಲ್ಲಿ ಸುಳ್ಳು ಹೇಳುವವರು ಇದು. ಹಾಗಾಗಿ ಈ ಯುಗಕ್ಕೆ ಅಲ್ಲ ಧ್ಯಾನ. ಪರಮಪ್ರಭುವಿನ ಅವ್ಯಕ್ತವಾದ ಮತ್ತು ನಿರಾಕಾರ ರೂಪವನ್ನು ಪ್ರೀತಿಸುವ ಮನಸ್ಸಿನವರಿಗೆ ಪ್ರಗತಿಯು ತುಂಬಾ ಕ್ಲೇಶಕರವಾದದ್ದು. ಆ ಸ್ಥಿತಿಯಲ್ಲಿ ಮುಂದುವರಿಯುವುದು ದೇಹದಾರಿಗೆ ಬಹು ಕಷ್ಟ. ಕೃಷ್ಣನೇ ಹೇಳ್ತಿದ್ದಾರೆ ನೋಡಿ, ತುಂಬಾ ಕಷ್ಟ ಅಂತ. ಕಷ್ಟ ಇದು ಯಾಕೆ ಮಾಡ್ತಾರೆ ಅಂತ ಗೊತ್ತಾಗುದಿಲ್ಲ. ಮತ್ತೆ ಇದನ್ನೆಲ್ಲ ಹೇಳಿದ್ರೆ ಅವರಿಗೆ ಇಲ್ಲ, ನಾವು ಕೃಷ್ಣ ನಂಬುದಿಲ್ಲ, ನಾವು ಭಗವದ್ ನಂಬುದಿಲ್ಲ ಹಾಗೆ ಹೇಳ್ತಾರೆ. ಯಾಕೆಂದ್ರೆ ಅದಕ್ಕೆ ಎಂತ ಹೇಳುದು, ಅದಕ್ಕೆ ಒಂದು ಶ್ಲೋಕ ಉಂಟು. ವಿಪರೀತ ಬುದ್ಧಿ, ಸಾಯುವ ಕಾಲದಲ್ಲಿ ವಿಪರೀತ ಬುದ್ಧಿ ಅಂತ ಹೇಳ್ತಾರಲ್ಲ, ಆ ರೀತಿ. ಓಕೆ. ಏತು ಸರ್ವಾಣಿ ಕರ್ಮಾಣಿ ಮಹಿ ಸನ್ಯಸ್ಯ ಮತ್ಪರ ಅನನ್ಯೇವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ ತೇಷಾಮಹಂ ಸಮುದಾರ್ಥ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನಾಚಿರತ್ ಪಾರ್ಥ ಮಹಿ ಆವೇಶಿತ ಚೇತಸ. ಪಾರ್ಥ, ತಮ್ಮ ಎಲ್ಲಾ ಕರ್ಮಗಳು ನನಗೆ ಅರ್ಪಿಸಿ ನಿಶ್ಚಲವಾಗಿ ನನ್ನಲ್ಲಿ ಭಕ್ತಿ ಇಟ್ಟು ಭಕ್ತಿ ಸೇವೆಯಲ್ಲಿ ನಿರತರಾಗಿ ಸದಾ ನನ್ನನ್ನು ಧ್ಯಾನಿಸುತ್ತಾ ನನ್ನಲ್ಲೇ ಮನಸ್ಸನ್ನು ನಿಲ್ಲಿಸಿ ನನ್ನನ್ನು ಪೂಜಿಸುವವರನ್ನು ನಾನು ಹುಟ್ಟು ಸಾವುಗಳ ಸಂಸಾರ ಸಾಗರದಿಂದ ಶೀಘ್ರವಾಗಿ ಉದ್ಧಾರ ಮಾಡುತ್ತೇನೆ. ನೋಡಿ, ಕೃಷ್ಣ ಇಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾನೆ, ಯಾರು ಭಕ್ತಿ ಸೇವೆ ಮಾಡ್ತಾನೆ ಅವನನ್ನು ನಾನು ಹುಟ್ಟು ಸಾವು ಜನ್ಮ ಮೃತ್ಯು ಜರಾವ್ಯಾಧಿಯಿಂದ ನಾನು ಅವನಿಗೆ ಮುಕ್ತಿ ಕೊಡ್ತೇನೆ ಅಂತ ಹೇಳ್ತಾನೆ. ಆದ್ರೂ ಕೂಡ ಅದಕ್ಕೆ ಹೋಗ್ತಾರೆ.
ಅದಕ್ಕೆ ಹೇಳುವುದು ಎಂತಂದ್ರೆ ಆ ಇಲ್ಲಿ ಭಗವದ್ಗೀತೆ ಕೃಷ್ಣ ಒಂದು ಅಥಾರಿಟಿ. ಕೃಷ್ಣನನ್ನು ಬಿಟ್ಟು ಅವರಿಗೆ ಅವರ ಹೂವಾಪುವ ಅವರಿಗೆ ಮನಸ್ಸು ಬಂದಾಗಿ ಮಾಡಿದ್ರೆ ಈ ರೀತಿ ಆಗ್ತದೆ. ಹಾಗಾಗಿ ಅದಕ್ಕೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ನೋಡಿ ಇಲ್ಲಿ ಹೇಗಂದ್ರೆ ಇಲ್ಲಿ ನಿಮಗೆ ಕಾಣ್ತದೆ, ಇದು ಸಮುದ್ರದ ಮಧ್ಯೆ. ಸಮುದ್ರದ ಮಧ್ಯೆ ನಾವು ಬಿದ್ರೆ ನಮ್ಗೆ ಅಲ್ಲಿಂದ ಬರ್ಲಿಕ್ಕೆ ತುಂಬಾ ಕಷ್ಟ. ಆಚಾರ್ಯ ಹೇಳ್ತಾರೆ ಈಜು ಬಂದ್ರೂ ಕೂಡ ನಮ್ಗೆ ಕಷ್ಟ. ಈಗ ಪಾಶ್ಚಾತ್ಯ ದೇಶದಲ್ಲಿ ನಮ್ಮ ಆಚಾರ್ಯ ಪ್ರಚಾರ ಮಾಡುವಾಗ ಪಾಶ್ಚಾತ್ಯ ದೇಶದವರಿಗೆ ಹೆಚ್ಚಿನವರಿಗೆ ಈಜು ಗೊತ್ತುಂಟು. ಹಾಗಾಗಿ ಅವ್ರು ಹೇಳ್ತಿದ್ರು ನೀವೆಲ್ಲರೂ ಎಕ್ಸ್ಪರ್ಟ್ ಈಜುದಲ್ಲಿ, ಆದ್ರೂ ಕೂಡ ನಿಮ್ಗೆ ಆ ಸಮುದ್ರದ ಮಧ್ಯೆ ಬಿದ್ದರೆ ನಿಮ್ಗೆ ಬರ್ಲಿಕ್ಕೆ ಆಗುದಿಲ್ಲ. ಆದ್ರೆ ಕೃಷ್ಣ ಪ್ರಜ್ಞೆ ಇದ್ರೆ ಕೃಷ್ಣ ನಿಮ್ಗೆ ಸಹಾಯ ಮಾಡಿದ್ರೆ ಮತ್ತೆ ನಿಮ್ಗೆ ಬರ್ಲಿಕ್ಕೆ ಆಗ್ತದೆ ಅಂತ ಆಚಾರ್ಯ ಹೇಳ್ತಾ ಇದ್ರು. ಎಸ್, ಈಗ ಬೇರೆ ಬೇರೆ ಸ್ಟೇಜಸ್ ಕೃಷ್ಣ ಹೇಳಿದಾನೆ. ಇದನ್ನು ದಯವಿಟ್ಟು ಬರೆದುಕೊಳ್ಳಿ, ಯಾಕೆಂದ್ರೆ ತುಂಬಾ ಇಂಪಾರ್ಟೆಂಟ್. ಎಂತೆಲ್ಲ ಮಾಡ್ಬೇಕಂತ ಕೃಷ್ಣ ಹೇಳಿದ್ದಾನೆ. ಒಂದಲ್ಲ, ಇದು ಹೈಯೆಸ್ಟ್, ಮತ್ತೆ ನೆಕ್ಸ್ಟ್ ಇದು ಸ್ವಲ್ಪ ಅದಕ್ಕಿಂತ ಕಡಿಮೆ, ಮತ್ತೆ ಅದಕ್ಕಿಂತ ಸ್ವಲ್ಪ ಕಡಿಮೆ, ಆ ರೀತಿ ಉಂಟು. ಈಗ ಹೈಯೆಸ್ಟ್ ಕೃಷ್ಣ ಫಸ್ಟಿಗೆ ಹೈಯೆಸ್ಟ್ ವಿಷಯಕ್ಕೆ ಬರ್ತಾನೆ, ಅನನ್ಯ ಭಕ್ತಿ. ಮಯ್ಯೇವ ಮನಾದಸ್ವ ಮಹಿ ಬುದ್ಧಿ ನಿವೇಶಯ ನಿವಾಶಿಷ್ಯಸಿ ಮಯ್ಯೇವ ಅಥಾ ಊರ್ಧ್ವಂ ನ ಸಂಶಯ. ದೇವೋತ್ತಮ ಪರಮಪುರುಷ, ನನ್ನಲ್ಲಿ ಮನಸ್ಸನ್ನು ನಿಲ್ಲಿಸು, ನಿನ್ನ ಬುದ್ಧಿಯನ್ನು ಸಂಪೂರ್ಣವಾಗಿ ನನ್ನಲ್ಲಿ ತೊಡಗಿ ಸಾಕು, ನಿಸ್ಸಂದೇಹವಾಗಿ ಇದರಿಂದ ನೀನು ಯಾವಾಗಲೂ ನನ್ನಲ್ಲಿ ವಾಸಿಸುವೆ. ಕೃಷ್ಣ ಎಂತ ಹೇಳುದು, ಮನ್ಮನಾಭವ ಮದ್ಭಕ್ತು, ಟೋಟಲಿ ಕೃಷ್ಣನಲ್ಲಿ ನಾವು ಮನಸ್ಸನ್ನು ಇಡ್ಬೇಕಂತೆ. ಈ ನೋಡಿ, ಇದು ಕೃಷ್ಣನ ಎಲ್ಲ ಗೋಪಾಲ ಬಾಲಕರು, ಕೃಷ್ಣನ ಗೆಳೆಯರು, ಅವರೆಲ್ಲ ನೋಡಿ, ಎಲ್ಲರನ್ನು ನೋಡಿ ಕೃಷ್ಣನನ್ನು ಹೇಗೆ ನಾನು ಖುಷಿಪಡಿಸುವುದು, ಇದು ಅವರ ಉದ್ದೇಶ. ಇದಕ್ಕೆ ಹೇಳುವುದು ಅನನ್ಯ ಭಕ್ತಿ, ಇದು ರಾಗಾನುಗ ಭಕ್ತಿ. ನೋಡಿ, ನಿಮ್ಗೆ ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ, 5 ರಸ ಉಂಟು. ಫಸ್ಟಿಗೆ ಶಾಂತ, ಮತ್ತೆ ದಾಸ್ಯ, ಸಾಖ್ಯ, ವಾತ್ಸಲ್ಯ, ಮಾಧುರ್ಯ. ನಮ್ಗೆ ಈ ಸಾಖ್ಯ, ವಾತ್ಸಲ್ಯ, ಮಾಧುರ್ಯ ಇದೆಲ್ಲ ರಾಗಾನುಗ ಭಕ್ತರಿಗೆ. ನಾವೆಲ್ಲ ಸಾಧಕರು, ನಮಗೆ ಅದು ಬರುವುದಿಲ್ಲ. ನಾವು ದಯವಿಟ್ಟು ಅದನ್ನು ತಿಳ್ಕೊಳ್ಳುವ. ಹಾಗಾಗಿ ಇವರೆಲ್ಲ ಈ ಸಾಖ್ಯ ರಸದಲ್ಲಿದ್ದಾರೆ ಕೃಷ್ಣನೊಟ್ಟಿಗೆ. ಕೃಷ್ಣನನ್ನು ಹೇಗೆ ನಾವು ಖುಷಿ ಪಡಿಸುವುದು? ಹಾಗಾಗಿ ಇಲ್ಲಿ ಹೇಳುವುದು ಎಂತಂದ್ರೆ, ಕೃಷ್ಣ ಫಸ್ಟಿಗೆ ಈ ಅನನ್ಯ ಭಕ್ತಿ. ಅನನ್ಯ ಭಕ್ತಿ ಅಂದ್ರೆ ಕಂಟಿನ್ಯೂಸ್ ಆಗಿ ನಾವು ಕೃಷ್ಣನ ಸ್ಮರಣೆ ಮಾಡ್ಬೇಕಂತ ಹೇಳ್ತಿದ್ದಾನೆ. ಇದು ಆಗದ ನೆಕ್ಸ್ಟ್ ಹೇಳ್ತಾ ಹೋಗ್ತಾನೆ. ನೆಕ್ಸ್ಟ್, ಅತಾ ಚಿತ್ತಂ ಸಮುದಾತುಂ ನ ಶಕ್ನೋಷಿ ಮಯಿ ಸ್ಥಿರಂ ಅಭ್ಯಾಸ ಯೋಗೇನ ತಥೋ ಮಾಂ ಇಚ್ಛಾಪ್ತುಂ ಧನಂಜಯ. ಅರ್ಜುನ, ಧನಂಜಯ, ನಿಶ್ಚಲವಾಗಿ ನನ್ನಲ್ಲಿ ನಿನ್ನ ಮನಸ್ಸನ್ನು ನಿಲ್ಲಿಸಲು ಸಾಧ್ಯವಾಗದಿದ್ರೆ, ನೋಡಿ ಫಸ್ಟ್ ಅದು ಕಾನ್ಸ್ಟೆಂಟ್ ಆಗಿ ಆ ಅನನ್ಯ ಭಕ್ತಿ. ಅದಕ್ಕೆ ಹೇಳುವುದು ರಾಗಾನುಗ ಭಕ್ತರು. ಸಾಖ್ಯ, ವಾತ್ಸಲ್ಯ, ಮಾಧುರ್ಯ. ಈಗ ಕೃಷ್ಣ ಹೇಳುವುದು ದಾಸ್ಯ. ಇದಕ್ಕೆ ದಾಸ್ಯ ಅಂದ್ರೆ ನಾವು ಸಾಧನೆ ಮಾಡ್ಬೇಕು. ಕೃಷ್ಣ ಹೇಳುದು, ಅರ್ಜುನ, ಧನಂಜಯ, ನಿಶ್ಚಲವಾಗಿ ನನ್ನಲ್ಲಿ ನಿನ್ನ ಮನಸ್ಸನ್ನು ನಿಲ್ಲಿಸಲು ಸಾಧ್ಯವಾಗದಿದೆ ಭಕ್ತಿಯೋಗದ ನಿಯಂತ್ರಕ ತತ್ವಗಳನ್ನು ಅನುಸರಿಸಿ ಪ್ರಯತ್ನಿಸು. ಈಗ ಭಕ್ತಿಯೋಗ ನಾವು ನೋಡಿ, ನಾವು ಕೂಡ ಸಾಧಕರು. ನಮ್ಗೆ ನಮ್ಮ ಆಚಾರ್ಯ ಹೇಳಿದ್ದಾರೆ 2 ಗಂಟೆ ಜಪ ಮಾಡು, ನಾವು ಮಾಡ್ತಾ ಇದ್ದೇವೆ. ಮತ್ತೆ ಒಂದು 2 ಗಂಟೆ, ನಮ್ಗೆ 2 ಗಂಟೆ ಓದ್ಲಿಕ್ಕೆ ಹೇಳಿದ್ದಾರೆ, 2 ಗಂಟೆ ಓದ್ತಾ ಇದ್ದೇವೆ. ಅದು ನಿಮ್ಗೆ ನಾವು 1 ಗಂಟೆ ಹೇಳ್ತಾ ಇದ್ದು, ಸ್ವಲ್ಪ ಕಡಿಮೆ. ಮತ್ತೆ ನಮ್ಗೆ ಕೀರ್ತನ ಮಾಡ್ಲಿಕ್ಕೆ ಹೇಳ್ತಾರೆ 1 ಗಂಟೆ, ನಾವು ಮಾಡ್ತಾ ಇದ್ದೇವೆ. ನಾನು ನಿಮ್ಗೆ ಅರ್ಧ ಗಂಟೆ ಹೇಳಿದ್ದು. ಮತ್ತೆ 3 ಗಂಟೆ ಸೇವೆ ಮಾಡ್ಲಿಕ್ಕೆ ಹೇಳಿದ್ದಾರೆ, ನಾನು ಸೇವೆ ನಿಮ್ಮ ಹತ್ರ ಹೇಳಿಲ್ಲ, ನಮ್ಗೆ 3 ಗಂಟೆ. ಆ ರೀತಿ ನಮ್ಗೆ 8 ಗಂಟೆ ಸಾಧನೆ ಮಾಡ್ಲಿಕ್ಕೆ ಹೇಳಿದ್ದಾರೆ, ನಾವು ಅದನ್ನು ಮಾಡ್ತಾ ಇದ್ದೇವೆ, 8 ಗಂಟೆ ಸಾಧನೆ. ಹಾಗಾಗಿ ಆಚಾರ್ಯ ಹೇಳುದು, ಫಸ್ಟಿಗೆ ಅನನ್ಯ ಭಕ್ತಿ, ಈ ಶುದ್ಧ ಭಕ್ತರು. ಅದು ಮಾಡ್ಲಿಕ್ಕೆ ಆಗದೆ ಅದು ಮಾಡು, ಅದು ಆಗದಿದ್ರೆ ಇದನ್ನು ಮಾಡು. ಸಾಧನೆ ಮಾಡಿ ಮತ್ತೆ ನಿಮ್ಗೆ ಅದಕ್ಕೆ ಹೋಗ್ಬೋದು, ಅನನ್ಯ ಭಕ್ತಿಗೆ. ಹಾಗಾಗಿ ಇದನ್ನು ಹೇಳ್ತಿದ್ದಾರೆ, ಸಾಧ್ಯವಾಗದಿದ್ರೆ ಭಕ್ತಿಯೋಗದ ನಿಯಂತ್ರಕ ತತ್ವಗಳನ್ನು ಅನುಸರಿಸಲು ಪ್ರಯತ್ನಿಸು, ಹೀಗೆ ನನ್ನನ್ನು ಸೇರುವ ಬಯಕೆಯನ್ನು ಬೆಳೆಸ್ಕೋ. ಫಸ್ಟ್ ಇದು ಅನನ್ಯ ಭಕ್ತಿ ಹೈಯೆಸ್ಟ್, ನೆಕ್ಸ್ಟ್ ಇದು ಸಾಧನ ಭಕ್ತಿ, ನೆಕ್ಸ್ಟ್ ಹೋಗುವ. ನೆಕ್ಸ್ಟ್ ಇದಕ್ಕೆ ಹೇಳುವುದು ನಿಷ್ಕಾಮ ಕರ್ಮ ಯೋಗ. ನೆಕ್ಸ್ಟ್ ಹೇಳ್ತಾ ಇದ್ದಾನೆ, ಅಭ್ಯಾಸ ಅಪಿ ಅಸಮ್ಮರ್ಥೋ ಅಸಿ ಮತ್ಕರ್ಮ ಪರಮೋ ಭವ ಮದ್ ಅರ್ಥಂ ಅಪಿ ಕರ್ಮಾಣಿ ಕುರ್ವಾನ್ ಸಿದ್ಧಿಂ ಅವಾಪ್ಸ್ಯಸಿ. ಭಕ್ತಿಯೋಗದ ನಿಯಮಗಳನ್ನು ಅಭ್ಯಾಸ ಮಾಡಲು ನಿನಗೆ ಸಾಧ್ಯವಾಗದಿದ್ದರೆ ನನಗಾಗಿ ಕೆಲಸ ಮಾಡಲು ಪ್ರಯತ್ನಿಸು, ಏಕೆಂದ್ರೆ ನನಗಾಗಿ ಕೆಲಸ ಮಾಡೋದ್ರಿಂದಲೂ ನೀನು ಪರಿಪೂರ್ಣ ಸ್ಥಿತಿಗೆ ಬರುವೆ. ಇದಕ್ಕೆ ನಿಮಗೆ ನಾನು ಉದಾಹರಣೆ ಕೊಡ್ತೇನೆ. ನೋಡಿ, ನಮ್ಮ ಆಚಾರ್ಯರು ಪ್ರಭುಪಾದ 1965ರಲ್ಲಿ ಅಮೆರಿಕಕ್ಕೆ ಹೋದ್ರು, ಅವ್ರ ಗುರು ಹೇಳಿದ ಹಾಗೆ. ಅದಕ್ಕಿಂತ ಮುಂಚೆ ಹೋಗುವಾಗ ಅವರದಿದ್ದದ್ದು ಎಷ್ಟು, 40 ರೂಪಾಯಿನ, ಜಾಸ್ತಿ ಇರಲಿಲ್ಲ ಹಣ. ಅದು ಕೃಷ್ಣ ಎಲ್ಲ ವ್ಯವಸ್ಥೆ ಮಾಡಿದ. ಅವ್ರು ಹೋಗುವ ಮುಂಚೆ
ಒಂದು 2-3 ವರ್ಷ ಹಿಂದೆ ಅವರು ಬಾಂಬೆಯಲ್ಲಿ ಜೂ ಅಂತ ಜಾಗ ಉಂಟು, ತುಂಬಾ ಅದು ಕಾಸ್ಟ್ಲಿ ಜಾಗ, ಫೇಮಸ್ ಜೂ ಅಂದ್ರೆ ಎಲ್ಲ ನಿಮ್ದು ಕ್ರಿಕೆಟ್ ಸ್ಟಾರ್ಸ್, ಫಿಲ್ಮ್ ಸ್ಟಾರ್ಸ್ ಎಲ್ಲ ಇರುವಂಥದ್ದು ಅದು, ಮತ್ತೆ ಏರ್ಪೋರ್ಟ್ ಕೂಡ ಹತ್ತಿರ ಇರುವಂಥದ್ದು. ನೀವು ಎಣಿಸಿ, ಒಂದು 55 ವರ್ಷದ ಹಿಂದೆ, 55 ಒಂದು ಆಲ್ಮೋಸ್ಟ್ 60 ವರ್ಷದ ಹಿಂದೆ. ಆಗ ಡೆಲ್ಲಿ ಮೈನ್ ಅಲ್ಲ, ಆಗ ಮೈನ್ ಇದ್ದದ್ದು ಬಾಂಬೆ. ನಮ್ಮ ಭಾರತದ ಒಂದು ಮೈನ್ ಹಬ್ ಬಾಂಬೆ. ಹಾಗೆ ಆಚಾರ್ಯ ಎಂತ ಮಾಡಿದ್ರು, ಆ ಜೂ ಜಾಗಕ್ಕೆ ಪಾಸ್ ಆದ್ರು. ಹೀಗೆ ಪಾಸ್ ಆಗುವಾಗ ಒಂದು ಜಾಗವನ್ನು ನೋಡಿದ್ರು. ನೋಡಿ ಅವರಿಗೆ ಇಚ್ಛೆ ಬಂತು, ಈ ಜಾಗದಲ್ಲಿ ಕೃಷ್ಣನಿಗೆ ದೇವಸ್ಥಾನ ಕಟ್ಟಬೇಕು ಅಂತ ಅವರಿಗೊಂದು ಇಚ್ಛೆ ಬಂತು. ಮತ್ತೆ ಅವರು ಆಗ ಅವ್ರದ್ದು ಎಂತ ಹಣ ಇರಲಿಲ್ಲ, ಅವರು ಪ್ರಚಾರ ಮಾಡ್ತಿದ್ರು, ಏನು ಸಕ್ಸಸ್ ಆಗಲಿಲ್ಲ. ಅದೇ 1922ರಿಂದ 65 ತನಕ ಎಂತ ಸಕ್ಸಸ್ ಇಲ್ಲ ಅವರಿಗೆ ಈ ಆಧ್ಯಾತ್ಮಿಕದಲ್ಲಿ. ಅಂದ್ರೆ ನಾವು ತುಲನೆ ಮಾಡುವ ಸಕ್ಸಸ್, ಆಕ್ಚುಲಿ ಶುದ್ಧ ಭಕ್ತಿಗೆ ಯಾವುದು ಸಕ್ಸಸ್ ಇರ್ತದೆ, ಆದ್ರೆ ನಾವು ಈಗ ಭೌತಿಕ ಇದರಲ್ಲಿ ತುಲನೆ ಮಾಡೋದು ಅವರಿಗೆ ಸಕ್ಸಸ್ ಇಲ್ಲ. ಮತ್ತೆ ಅಮೆರಿಕಗೆ ಹೋದ್ರು, ಅವರಿಗೆ ಸಕ್ಸಸ್ ಆಯ್ತು. ಮತ್ತೆ ಅವರು 75ರಲ್ಲಿ ಸೇಮ್ ಅದೇ ಜಾಗ, ಯಾವಾಗ ನೋಡಿದ್ರು 10-15 ವರ್ಷದ ಹಿಂದೆ ಅದೇ ಜಾಗಕ್ಕೆ ಅವರಿಗೆ ಆಫರ್ ಬಂತು. ಅದು ಕೂಡ ಹೇಗೆ ಆಫರ್, ತುಂಬಾ ಕಡಿಮೆ. ಅವ್ರು ಹೇಳ್ತಾರೆ, ಅವನಿಗೆ ತೆಗೆದ ಮೇಲೆ ಅವ ಜಾಗ ಮಾರಿದವ ಪೆದ್ದ. ಯಾಕೆಂದ್ರೆ ಅವರಿಗೆ ಆ ಟೈಮಲ್ಲಿ ಎಷ್ಟು ಎಕರೆ ಜಾಗಿ 50 ಲಕ್ಷ ಏನೋ ಸಿಕ್ತು ಆ ಜಾಗಕ್ಕೆ, 75 ಅದಕ್ಕೆ ಆಕ್ಚುಲಿ ಎಷ್ಟು ಡಬಲ್ ಇರಬೇಕು, ಎಷ್ಟು ಕೋಟಿ ಆ ರೀತಿ ಇರಬೇಕಿತ್ತು. ಆದ್ರೆ ಅವರು ತುಂಬಾ ಕಡಿಮೆಗೆ ಸಿಕ್ತು. ಅವ್ರು ಹೇಳ್ತಾರೆ, ನನಗೆ ತುಂಬಾ ಕಡಿಮೆಗೆ ಸಿಕ್ತು ಅಂತ ಹೇಳ್ತಾರೆ. ಮತ್ತೆ ಎಂತ ಆಯ್ತು, ಆ ದೇವರ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ರು. ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡುವಾಗ ಅಲ್ಲಿ ಒಬ್ಬ ಶೆಟ್ಟಿ ಅಂತ ಇದ್ದ, ಆ ಕನ್ಸ್ಟ್ರಕ್ಷನ್ಗೆ ಹೆಲ್ಪ್ ಮಾಡ್ತಿದ್ದ ಪ್ರಭುಪಾದಿಗೆ. ನಮ್ಮ ಆಚಾರ್ಯ ಪ್ರಭುಪಾದಿಗೆ ಗಡಿಗಡಿ ಅವನ ಮೇಲೆ ತುಂಬಾ ಇಷ್ಟ. ಶೆಟ್ಟಿ ಎಲ್ಲಿದ್ಯಾ ಆ ರೀತಿ ಅವನನ್ನು, ಅಂದ್ರೆ ಅವ ಏನು ಎಂತ ಜಪ ಗಿಪ ಎಂತ ಮಾಡ್ತಾ ಇರಲಿಲ್ಲ. ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಪೂರ್ತಿ ದೇವಸ್ಥಾನದ ಕೆಲಸ, ಕನ್ಸ್ಟ್ರಕ್ಷನ್. ಹಾಗಾಗಿ ಒಂದು ದಿವಸ ಎಂತ ಆಯ್ತಂದ್ರೆ, ಅವ ಬಂದ ರಾತ್ರಿ 8 ಪ್ರಭು ನಮ್ಮ ಆಚಾರ್ಯರ ರೂಮಿಗೆ ಬಂದ. ರೂಮಿಗೆ ಬರುವಾಗ ಅಂದ್ರೆ ನಮ್ಮ ಆಚಾರ್ಯ ರೂಮ್ ಹೊರಗೆ ಇಬ್ಬರು ಶಿಷ್ಯರಿದ್ರು. ಇಬ್ಬರು ಶಿಷ್ಯರು ಅಂದ್ರೆ ಕಾವಲುಗಾರರಾಗಿದ್ರು ಆ ಬಾಗಿಲಿನ ಹೊರಗೆ. ಇವ ಬಂದ, ನನಗೆ ಪ್ರಭುಪಾದ ಮಾತಾಡ್ಲಿಕ್ಕೆ ಉಂಟು ಅಂತ ಹೇಳಿದ. ಆಗ ಅವ ಸಿಮೆಂಟಿದ್ ಬಟ್ಟೆಯಲ್ಲಿ ಇದ್ದ, ಪೂರ್ತಿ ಬಟ್ಟೆ ಇದೆಲ್ಲ ಒಂದು ಸಿಮೆಂಟಿದಾಗಿತ್ತು. ಹಾಗೆ ಅವ್ರು ಹೇಳಿದ್ರು, ನೀನು ಹೋಗಿ ಬಟ್ಟೆ ಚೇಂಜ್ ಮಾಡಿ ಬಾ ಅಂತ ಹೇಳಿದ್ರು ಇವರು ಶಿಷ್ಯರು. ಅದಕ್ಕೆ ಅವ ಹೇಳಿದ, ಇಲ್ಲ ನನಗೆ ಅರ್ಜೆಂಟ್ ಮಾತಾಡ್ಲಿಕ್ಕೆ ಉಂಟು. ಅಲ್ಲ, ಈಗ ಅವ್ರು ರೆಸ್ಟ್ ಮಾಡ್ತಿದ್ದಾರೆ, ನಾಳೆ ಬಾ ಅಂತ ಹೇಳಿದ್ರು. ಆಗ ನಮ್ಮ ಆಚಾರ್ಯರಿಗೆ ಒಳಗೆ ಶುದ್ಧ ಭಕ್ತರಿಗೆಲ್ಲ ತಿಳಿತದೆ. ಅವರು ಇಮಿಡಿಯೇಟ್ ಶೆಟ್ಟಿ ಒಳಗೆ ಬಾ ಅಂತ ಹೇಳಿದ್ರು. ಆಗ ಇವರಿಗೆ ಶಿಷ್ಯರಿಗೆ ಶಾಕ್ ಆಯ್ತು. ಮತ್ತೆ ಶೆಟ್ಟಿ ಒಳಗೆ ಹೋದ. ಶೆಟ್ಟಿ ಒಳಗೆ ಹೋಗ, ಶಿಷ್ಯರು ಕೂಡ ಒಳಗೆ ಬಂದ್ರು. ಶೆಟ್ಟಿ, ನೀನು ಇಲ್ಲಿ ಕೃಷ್ಣನಿಗೆ ದೇವಸ್ಥಾನ ಕಟ್ತಾ ಇದ್ದೀಯ, ಕೃಷ್ಣ ಗೋಲೋಕದಲ್ಲಿ ನಿನಗೆ ದೇವಸ್ಥಾನ ಕಟ್ತಾ ಇದ್ದಾನೆ. ಶಿಷ್ಯರಿಗೆ ಇದನ್ನು ಕೇಳಿ, ಯಾಕೆಂದ್ರೆ ಪ್ರಭುಪಾದ್ ಯಾವುದೆಲ್ಲ ಹೇಳಿದ್ದಾರೆ ಅದೆಲ್ಲ ವೇದ ವ್ಯಾಖ್ಯ, ಅವರ ಬಾಯಿಂದ ಬಂದದ್ದು ಅಂದ್ರೆ ಅದು ತಪ್ಪಂತ ಯಾವುದಿಲ್ಲ, ಎಲ್ಲವೂ ಸರಿಯೇ. ಈಗ ಶುದ್ಧ ಭಕ್ತರು ಅಷ್ಟು ಪವರ್ಫುಲ್. ಹಾಗೂ ಶಿಷ್ಯರಿಗೆ ಅಂದ್ರೆ ಗೊತ್ತಾಗ್ತದೆ, ಅಂದ್ರೆ ಪ್ರಭುಪಾದ್ ಬಾಯಿಂದ ಬಂದ್ರೆ ಗ್ಯಾರಂಟಿ ಕೃಷ್ಣ ಅಲ್ಲಿ ಅವನಿಗೆ ಮನೆ ಕಟ್ತಾರೆ ವೈಕುಂಠದಲ್ಲಿ ಅಂತ ಅವ್ರಿಗೆ ಗೊತ್ತಾಯ್ತು. ಹಾಗಾಗಿ ನೋಡಿ, ಕೃಷ್ಣನಿಗೆ ಮಾಡುವಂತ ಕೆಲಸದಲ್ಲಿ ಯಾವುದೇ ಲಾಸ್ ಇಲ್ಲ, ಕೃಷ್ಣ ಅಲ್ಲಿ ನಮಗೆ ಕಟ್ತಾನೆ. ಹಾಗಾಗಿ ಇದಕ್ಕೆ ಹೇಳುದು ನಿಷ್ಕಾಮ ಕರ್ಮಯೋಗ. ಕಂಪ್ಲೀಟ್ ಆಗಿ ಕೃಷ್ಣನಿಗೋಸ್ಕರ ಕೆಲಸ ಮಾಡುದು, ಕಂಪ್ಲೀಟ್. ನಮ್ಗೆ ಬೇರೆ ಯಾವುದೇ ಇಂಟೆನ್ಷನ್ ಇಲ್ಲ, ಕಂಪ್ಲೀಟ್ ಕೃಷ್ಣ ಕೃಷ್ಣ ಕೃಷ್ಣ. ಚೇತನಬಾಬು ಹೇಳ್ತಾರೆ, ಕೃಷ್ಣ 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 ಹೇ ಕೃಷ್ಣ 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 ಹೇ ಕೃಷ್ಣ ಕೇಶವ ಕೃಷ್ಣ ಕೇಶವ ಕೃಷ್ಣ ಕೇಶವ ಪಾಹಿಮ ರಾಮ ರಾಘವ ರಾಮ ರಾಘವ ರಾಮ ರಾಘವ ರಕ್ಷಾಮ. ಟೋಟಲಿ ಕೃಷ್ಣ, ಬೇರೆ ಯಾವುದೇ ಇಲ್ಲ. ಹಾಗಾಗಿ ಇದಕ್ಕೆ ಹೇಳುದು ನಿಷ್ಕಾಮ ಕರ್ಮಯೋಗ. ಭಕ್ತಿಯೋಗ ನಿಯಮಗಳನ್ನು ಅಭ್ಯಾಸ ಮಾಡಲು ನಿನಗೆ ಸಾಧ್ಯವಾಗದಿದೆ, ನನಗಾಗಿ ಕೆಲಸ ಮಾಡಲು ಪ್ರಯತ್ನಿಸು. ಏಕೆಂದ್ರೆ ನನಗಾಗಿ ಕೆಲಸ ಮಾಡೋದ್ರಿಂದ ನೀನು ಪರಿಪೂರ್ಣ ಸ್ಥಿತಿಗೆ ಬರುವೆ. ಅಂದ್ರೆ ಒಂದು ಫಸ್ಟಿಗೆ ಅನನ್ಯ ಭಕ್ತಿ ಬರ್ತಗೊಳ್ಳಿ, ಸೆಕೆಂಡ್ ಇದು ಸಾಧನಾ ಭಕ್ತಿ, ಮೂರನೇದು ನಿಷ್ಕಾಮ ಕರ್ಮಯೋಗ. ಒಂದೊಂದು ಕೃಷ್ಣನಿಗೆ ಹೇಳ್ತಾ ಇದ್ದಾನೆ.
ಫಸ್ಟ್ ಇದು ಮಾಡುದು ಒಳ್ಳೇದು, ಅದು ಆಗದೆ ನೆಕ್ಸ್ಟ್ ಸಾಧನ ಭಕ್ತಿ ಮಾಡಬೇಕು, ಅದಾಗದೆ ನಿಷ್ಕಾಮ ಕರ್ಮ ಯೋಗ ಮಾಡಬೇಕು. ಎಸ್. ಯತ್ ಕರೋಷಿ ಯತ್ ಅಶ್ನಸಿ ಯತ್ ಜೋಷಿ ತದಶಿ ಯತ್ ತಪಸ್ಸಿ ಕೌಂತೆಯ ಯತ್ ಕುರುಶ್ವ ಮದರ್ಪಣಂ. ಕುಂತಿಯ ಮಗನಾದ ಅರ್ಜುನ, ನೀನು ಏನನ್ನೇ ಮಾಡು, ಏನನ್ನೇ ಬಂಧಿಸು, ಏನನ್ನೇ ಅರ್ಪಿಸು, ಅದು ಕೊಟ್ಟು ಬಿಡು, ಮತ್ತೆ ಯಾವುದೇ ತಪಸ್ಸನ್ನು ಮಾಡು, ಅದನ್ನು ಕಾಣಿಕೆಯಾಗಿ ನನಗೆ ಅರ್ಪಿಸು. ಕೃಷ್ಣ ಹೇಳುವುದಂದ್ರೆ ಯಾವುದನ್ನೇ ಮಾಡು, ಅದನ್ನು ನನಗೆ ಕಾಣಿಕೆಯಾಗಿ ಅರ್ಪಿಸು. ಇದು ನೋಡಿ ನಮ್ಮ ಮಂಗಳೂರಿದು ರಾಧಾಗೋವಿಂದ ದೇವಸ್ಥಾನ, ಇದು ರಾಧಾಗೋವಿಂದ ಡಿ.ಟಿ., ಇದು ನಮ್ಮ ಪ್ರಭುಪಾದ್. ಹಾಗೆ ನಿಮ್ಗೆ ಯಾವುದಾದ್ರು ಎಂತ ಹೇಳುದು, ಎಂತಾದ್ರು ಡೊನೇಷನ್ ಕೊಡ್ಲಿಕ್ಕೆ ಇದ್ರೆ ನಮ್ಮ iskonmangalore.comಗೆ ಹೋಗಿ, ಅಲ್ಲಿ ಡೊನೇಷನ್ ಅಂತ ಉಂಟು, ಅಲ್ಲಿ ನಿಮ್ಗೆ ಹೋಗ್ಬೋದು. ನೋಡಿ ಹೇಗೆ ಅಂದ್ರೆ, ನಾವು ಯೂಶುವಲ್ ಹೇಗೆ ಅಂದ್ರೆ, ಈಗ ಒಂದು 7 ತಿಂಗಳಾಯ್ತು ಕೊರೋನಾ ಬಂದ ಮೇಲೆ, ಇಲ್ಲ ನಾವು ಹೋಗ್ತೇವೆ, ನಮಗೆಲ್ಲ ಊರಲ್ಲೆಲ್ಲ ಸಹಾಯ ಮಾಡ್ತಾರೆ, ಎಲ್ಲ ಎಂತ ಹೇಳುದು, ಎಲ್ಲ ಗವರ್ಮೆಂಟ್ ಅಫಿಷಿಯಲ್ಸ್ ಎಲ್ಲ ನಮಗೆ ತಿಂಗಳು ಕೊಡ್ತಾರೆ. ಆ ರೀತಿ ಅವರು ಕೊಡುವುದರಿಂದ ನಮಗೆ ಈ ದೇವಸ್ಥಾನ ಹೋಗುದು. ಹಾಗಾಗಿ ಈಗ ಎಂತ ಆಯ್ತು, ಒಂದು 7 ತಿಂಗಳಿಂದ ನಮ್ಗೆ ಹೊರಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಹಾಗಾಗಿ ನಾವೆಂತ ಮಾಡುದು, ಯಾರೆಲ್ಲ ಮುಂಚೆ ಕೊಡ್ತಾ ಇದ್ರು ಅವರು ಈಗ ನಮ್ಗೆ ಆನ್ಲೈನ್ ಅಲ್ಲಿ ಕೊಡ್ತಾ ಇದ್ದಾರೆ. ಮತ್ತೆ ಈಗ ನಾವು ಕ್ಲಾಸ್ ಮಾಡ್ತಾ ಇದ್ದೇವೆ, ಕ್ಲಾಸ್ ಮಾಡುವಾಗ ನಾವು ಯಾರ ಹತ್ರ ಕೂಡ ಡೊನೇಷನ್ ಕೇಳುದಿಲ್ಲ. ಅಂದ್ರೆ ಎಂತ ಹೇಳುದು, ಇದು ಫ್ರೀ ಸೇವೆ ನಮ್ದು. ಯಾಕಂದ್ರೆ ನಮ್ಮ ಆಚಾರ್ಯ ಹೇಳಿದ್ದಾರೆ, ಜನರಿಗೆ ಎಲ್ಲರಿಗೂ ಫ್ರೀ ಸೇವೆ ಕೊಡಿ ಅಂತ. ಆದ್ರೆ ಇದು ಕಂಪಲ್ಸರಿ ಇಲ್ಲ, ಕೆಲವರು ಇದ್ದವರು ನಮಗೆ ಇದು ಕೊಡ್ತಾರೆ. ಹಾಗಾಗಿ ಇದನ್ನೇನು ಕಂಪಲ್ಷನ್ ಏನಿಲ್ಲ, ಡೊನೇಷನ್ ಇದ್ದವರು ನಿಮ್ಗೆ ಕೊಡ್ಬಹುದು. ಅದರಲ್ಲಿ ನನಗೆ ತಿಳಿಸ್ತೇನೆ ನಿಮ್ಗೆ. ನೋಡಿ ಇದರಲ್ಲಿ ಹೇಗೆ ಅಂದ್ರೆ, ನಮ್ದು ಇಸ್ಕಾನ್ ಲೈಫ್ ಪ್ಯಾಟರ್ನ್, ಲೈಫ್ ಮೆಂಬರ್ಶಿಪ್. ಈ ಲೈಫ್ ಮೆಂಬರ್ಶಿಪ್ ಪ್ಯಾಟರ್ನ್ಗೆ 35,555 ಆಗ್ತದೆ. ಇದರಲ್ಲಿ ಹೇಗೆ ಅಂದ್ರೆ, ನೀವು ಲೈಫ್ ಮೆಂಬರ್ಶಿಪ್ ಪ್ಯಾಟರ್ನ್ ಮಾಡಿದ್ರೆ, ಈಗ 6ನೇ ಬ್ಯಾಚ್, ತುಂಬಾ ಬ್ಯಾಚ್ ನವ್ರು ಮಾಡಿದ್ದಾರೆ, ಇದರಲ್ಲಿ ನಿಮ್ಗೆ ಒಂದು ಕಾರ್ಡ್ ಸಿಗ್ತದೆ. ಆ ಕಾರ್ಡ್ ಅಲ್ಲಿ ನಿಮ್ಗೆ ನಮ್ದು ಭಾರತದಲ್ಲಿ ಯಾವ ಪ್ಲೇಸಿಗೆ ಕೂಡ, ಈಗ ನೋಡಿ ಡೆಲ್ಲಿ ಮೆಟ್ರೋ ಸಿಟೀಸ್, ಬಾಂಬೆಯಲ್ಲಿ ಜೂ, ಮತ್ತೆ ಹೈದರಾಬಾದ್, ಮತ್ತೆ ಬ್ಯಾಂಗ್ಳೂರು, ಮತ್ತೆ ಚೆನ್ನೈ, ಕೋಲ್ಕತ್ತಾ, ಈ ರೀತಿ ಎಲ್ಲ ಮೆಟ್ರೋ ಸಿಟೀಸ್ ಅಲ್ಲಿ ನಮ್ಮ ಇಸ್ಕಾನ್ ಸಂಸ್ಥೆ ಉಂಟು. ಮತ್ತೆ ಅಲ್ಲಿ ನಮ್ದು ಎಂತ ಹೇಳುದು, ಪೇಯಿಂಗ್ ಗೆಸ್ಟ್ ಉಂಟು, ಇದು ಸಾರಿ ಎಂತ ಹೇಳುದು, ಅಕಾಮಿಡೇಷನ್ ಉಂಟು. ಆ ಅಕಾಮಿಡೇಷನ್ ಎಂತ ಆಗ್ತದೆ ನೋಡಿ, ಈಗ ಜೂ ಅಲ್ಲಿ ನಮ್ದು ಏರ್ಪೋರ್ಟ್ ಹತ್ತಿರ, ಅಲ್ಲಿ ಸಾಮಾನ್ಯವಾಗಿ 7-8 ಸಾವಿರ ಎಲ್ಲ ಉಂಟು ರೂಮಿಗೆ. ಆದ್ರೆ ನಾವೆಂತ ಮಾಡ್ತಾ ಇದ್ದೇವೆ, ನಿಮ್ಗೆ ಅದೊಂದು ಫಸ್ಟಿಗೆ ನೀವು ಹೇಳ್ಬೇಕು, ನಮ್ಗೆ ತಿಳಿಸ್ಬೇಕು. ಆ ಲೈಫ್ ಮೆಂಬರ್ಶಿಪ್ ಪ್ಯಾಟರ್ನ್ ಆದ್ರೆ ನಿಮ್ಗೆ ಅಲ್ಲಿ ಬಾಂಬೆಗೆ ಹೋಗ್ಲಿಕ್ಕಿದ್ರೆ ಅಲ್ಲಿ ನಿಲ್ಬಹುದು, 3 ದಿವಸ ನಿಲ್ಬಹುದು, 5 ಮಂದಿ ಫ್ಯಾಮಿಲಿ ಒಟ್ಟಿಗೆ. ಹಾಗಾಗಿ ನಿಮ್ಗೆ ಅದೆಂತ ಆಗ್ತದೆ, ಸ್ವಲ್ಪ ಅದು ಎಂತ ಹೇಳುದು, ಮೇಂಟೆನೆನ್ಸ್ ಚಾರ್ಜಸ್ ಕೊಡ್ಲಿಕ್ಕೆ ಉಂಟು. ಎಷ್ಟು, 700 ಅದನ್ನು ಕೊಟ್ಟು ನಿಮ್ಗೆ ಆ ರೂಮು ಅಲ್ಲಿ ಇರ್ಬೋದು. ಆ ರೀತಿ ಬಾಂಬೆಗೆ ವರ್ಷಕ್ಕೆ ಒಮ್ಮೆ ಮಾತ್ರ, ಮತ್ತೆ ಡೆಲ್ಲಿಗೆ, ಈ ರೀತಿ. ಹಾಗಾಗಿ ಇದು ತುಂಬಾ ಮಂದಿಗೆ ಇದು ಅನುಕೂಲ ಆಗ್ತದೆ, ಯಾಕಂದ್ರೆ ಕೆಲವರೆಲ್ಲ ಟ್ರಾವೆಲಿಂಗ್ ಅಲ್ಲಿ ಇರ್ತಾರೆ. ಹಾಗಾಗಿ ಈ ರೀತಿ ನಿಮ್ಗೆ ಸಹಾಯ ಮಾಡ್ಬೋದು ದೇವಸ್ಥಾನಕ್ಕೆ. ಮತ್ತೆ ಇದಕ್ಕೆ ನಿಮ್ಗೆ ಒಂದು ಭಾಗವತಂ ಸೆಟ್ ಕೂಡ ಸಿಗ್ತದೆ. ಭಾಗವತಂ ಸೆಟ್ ಅಲ್ಲಿ ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ 12 ಸ್ಕಂದ ಉಂಟು, 12 ಕ್ಯಾಂಟೋಸ್. 12 ಸ್ಕಂದದಲ್ಲಿ ಆಲ್ಮೋಸ್ಟ್ 18 ವಾಲ್ಯೂಮ್ಸ್ ಉಂಟು, 18 ಪುಸ್ತಕ. ಆ ಫುಲ್ ಸೆಟ್ ನಿಮ್ಗೆ ಅದು ಆಕ್ಚುಲಿ 6,500 ಆಗ್ತದೆ. ನೀವು ಲೈಫ್ ಮೆಂಬರ್ಶಿಪ್ ಪ್ಯಾಟರ್ನ್ ಆಗೋದಾದ್ರೆ ನಿಮ್ಗೆ ಅದು ಫ್ರೀ ಆಗಿ ಸಿಗ್ತದೆ. ಯಾಕೆ ನಮ್ಮ ಆಚಾರ್ಯ ಹೇಳಿದ್ದಾರೆ, ಯಾರು ಲೈಫ್ ಮೆಂಬರ್ಶಿಪ್ ಆಗ್ತಾರೆ ಅವರಿಗೆ ಭಾಗವತಂ ಸೆಟ್ ನೀವು ಫ್ರೀ ಕೊಡಿ ಅಂತ ಹೇಳಿದ್ದಾರೆ. ಎಸ್, ಇದು ನಮ್ಮ ಪ್ರಭುಪಾದ್ ಪ್ಯಾಲೇಸ್, ಇದು ಅಮೆರಿಕಾದಲ್ಲಿ ಇರುವಂತದ್ದು ಗೋಲ್ಡ್ ಪ್ಯಾಲೇಸ್. ಇದು ಭಕ್ತಿವೇದ ಮ್ಯಾನರ್, ಇದು ಎಸ್, ಇದು ಉಕ್ರೇನ್ ಇಸ್ಕಾನ್, ಇದು ಡರ್ಬನ್ ಅಲ್ಲಿ ಸೌತ್ ಆಫ್ರಿಕಾ. ಇದು ಮಾಯಾಪುರ್ ವೆಸ್ಟ್ ಬೆಂಗಾಲ್ ಅಲ್ಲಿ. ಈಗ ಇದು ಅಂಡರ್ ಕನ್ಸ್ಟ್ರಕ್ಷನ್ ಆಗ್ತಾ ಉಂಟು. ಇದು 500 ಕೋಟಿ ಪ್ರಾಜೆಕ್ಟ್. ನಾನು ನಿಮ್ಗೆ ಹೇಳಿದೆ ಎಂತ ಹೇಳುದು, ಫೋರ್ಡ್ ಕಂಪನಿದು ಅವರದ್ದು ಮೊಮ್ಮಗ, ಫೋರ್ಡ್ ಕಂಪನಿ ಅವರು ನಮ್ಮ ಇಸ್ಕಾನ್ ತುಂಬಾ ಆಕ್ಟಿವ್. ಹಾಗಾಗಿ ಅವರು ಇನಿಷಿಯೇಟಿವ್ ತೆಗೆದು ಮಾಡ್ತಾ ಇದ್ದಾರೆ. ಈಗ ಆಲ್ಮೋಸ್ಟ್ ಇದು 500 crores ಪ್ರಾಜೆಕ್ಟ್ ಈಗ ಆಲ್ಮೋಸ್ಟ್ ಆಗಿದೆ. ಅದರ 50% ಅವರಿಗೆ ಕೊಟ್ಟಿದ್ದಾರೆ. ಅಂಬರೀಶ್ ಪ್ರಭು ಅಂತ ಅವ್ರದ್ದು ಹೆಸರು. ನೋಡಿ, ಈಗ ಕನ್ಸ್ಟ್ರಕ್ಷನ್ ಆಗ್ತಾ ಉಂಟು. ಈಗ ಆಲ್ಮೋಸ್ಟ್ ಆಗಿದೆ, ಇನ್ನೊಂದು 1 ವರ್ಷದಲ್ಲಿ ಇದು ಕಂಪ್ಲೀಟ್ ಆಗ್ತದೆ. ಮಾಯಾಪುರ್ ಅಂದ್ರೆ ಬೆಂಗಾಲದಲ್ಲಿ. ಮತ್ತೆ ಇದು UP ಅಲ್ಲಿ ನಮ್ದು ವೃಂದಾವನಲ್ಲಿ. ಮತ್ತೆ ಇದು ನಮ್ಮ ಮಂಗಳೂರಿದು ಇಸ್ಕಾನ್ ರಾಧಾಗೋವಿಂದ್. ಎಸ್, ಅದೇ ನಿಮ್ಗೆ ನಾನು ಹೇಳಿದ್ದೇನೆ, ಇದ್ರಲ್ಲಿ ನಿಮ್ಗೆ ಲೈಫ್ ಮೆಂಬರ್ಶಿಪ್ ಪ್ಯಾಟರ್ನ್ ಅಲ್ಲಿ ಕಾರ್ಡ್ ಸಿಗ್ತದೆ. ಅದಕ್ಕೆ 35,555. ಅದು ಇನ್ಸ್ಟಾಲ್ಮೆಂಟ್ ಕೂಡ 1 ವರ್ಷ ನಿಮ್ಗೆ ಟೈಮ್ ಉಂಟು, ಇಂಟ್ರೆಸ್ಟ್ ಏನಿಲ್ಲ, ಇನ್ಸ್ಟಾಲ್ಮೆಂಟ್ ಕೂಡ ನೀವು ಪೇ ಮಾಡಬಹುದು. ಮತ್ತೆ ಮಂತ್ಲಿ ಕಮಿಟ್ಮೆಂಟ್ ಕೂಡ ಕೆಲವರು ಕೊಡ್ತಾ ಇದ್ದಾರೆ, ಅಂದ್ರೆ ರೆಗ್ಯುಲರ್ ಆಗಿ. ಅಂದ್ರೆ ನಿತ್ಯ ರಾಜಭೋಗ, ನಾವು ಮಧ್ಯಾಹ್ನ ಕೃಷ್ಣನಿಗೆ ರಾಜಭೋಗ ಕೊಡ್ತೇವೆ. ಯಾಕಂದ್ರೆ ಕೃಷ್ಣ ರಾಜ, ಅವನಿಗೆ ಹೇಗಂದ್ರೆ ರಾಜಭೋಗ ಅಂದ್ರೆ ತುಂಬಾ ಐಟಮ್.
ನೋಡಿ, ಈಗ ಫೆಸ್ಟಿವಲ್ ದಿವಸ ಎಲ್ಲ ನಾವು 108 ಐಟಮ್ ಎಲ್ಲ ಮಾಡಿ ಕೊಡ್ತೇವೆ, ಇಲ್ಲದ್ರೆ ನಾವು ತುಂಬಾ ಐಟಮ್ ಮಾಡಿ ಕೊಡ್ತೇವೆ ಮಧ್ಯಾಹ್ನ ದಿವಸ. ಹಾಗಾಗಿ ಅದಕ್ಕೆ ಡೈಲಿ ನಮಗೆ ಒಂದು 500 ರೂಪಾಯಿ ಖರ್ಚಾಗ್ತದೆ. ಅದು ಅದಕ್ಕೆ ನಿತ್ಯ ಸೇವಾ ಅಂತ ಹೇಳುದು. ಕೆಲವರೆಲ್ಲ ಈ ನಿತ್ಯ ಸೇವೆಗೆ ನಮ್ಗೆ ಕೊಡ್ತಾರೆ ಡೈಲಿ ಸೇವೆಗೆ. ಮತ್ತೆ ಅದಕ್ಕೆ ಸರ್ವ ಸೇವೆ ಕೂಡ ಉಂಟು, ಅದು ದಿನದು 1000. ಮತ್ತೆ ನಿತ್ಯ ಧೂಪ ಸೇವಾ, ದೇವರಿಗೆ ಒಂದು ಧೂಪ ಅದು 2000. ಮತ್ತೆ ನಿತ್ಯ ಕ್ಷೀರ ನೈವೇದ್ಯ. ನಾವು ಬೆಳಿಗ್ಗೆ ಡೈಲಿ ಅಂದ್ರೆ ಕೃಷ್ಣನಿಗೆ ಆ ಸ್ವೀಟ್ ಇಷ್ಟ, ಸ್ವೀಟ್ ರೈಸ್, ಅದನ್ನು ನಾವು ಮತ್ತೆ ರಬ್ಡಿ ಸ್ವೀಟ್ ರೈಸ್ ಇದೆಲ್ಲ ಕೊಡ್ತೇವೆ. ಎಸ್. ಮತ್ತೆ 1 ಟೈಮ್ ಸೇವಾ, ಇದು ಒಮ್ಮೆ ಮಾತ್ರ ಕೊಡುವಂಥದ್ದು ಸೇವಾ. ಇದಕ್ಕೆ ಹೇಳುವುದು ರಾಜಭೋಗ ಸೇವಾ, ಅದು ಕೂಡ 1 ಟೈಮ್. ಅದು ನಿತ್ಯ ಸೇವೆ ಕೂಡ ಉಂಟು. ಮತ್ತೆ ಪುಷ್ಪಾಲಂಕಾರ, ಪುಷ್ಪಾಲಂಕಾರ ಕೂಡ ಈಗ ಒಂದು ನಮ್ಮ ಪ್ರೆಸಿಡೆಂಟ್ ಕ್ಲಾಸಿಗೆ ಒಬ್ರು ಬರ್ತಾರೆ, ಅವರು ಅಮೆರಿಕದಲ್ಲಿ ಇರೋದು. ಅವರ ತಾಯಿ ತೀರಿ ಹೋದ್ರು. ಹಾಗಾಗಿ ಅವರು ತೀರಿ ಹೋದಕ್ಕೆ ಅವ್ರು ಯಾವಾಗಲೂ ದೇವಸ್ಥಾನಕ್ಕೆ ಹೂ ಕೊಡ್ತಾ ಇದ್ರಂತೆ ಅವರ ತಾಯಿ. ಹಾಗಾಗಿ ಈಗ ಅವರು ಡೈಲಿ ಅಂದ್ರೆ ಎಂತ ಹೇಳುದು, ಮಂತ್ಲಿ 10,000 ರೂಪೀಸ್ ಕಳಿಸ್ತಾ ಇದ್ದಾರೆ. ಅಂದ್ರೆ ನನ್ನ ತಾಯಿ ಯಾವಾಗಲೂ ದೇವರಿಗೆ ಹೂ ಕೊಡ್ತಾ ಇದ್ರು. ಹಾಗಾಗಿ ಆ ಸೇವೆ ನಾನು ಕಂಟಿನ್ಯೂ ಮಾಡ್ಲಿಕ್ಕೆ ಸಿದ್ಧನಿದ್ದೇನೆ ಅಂತ ಅವ್ರು ಹೇಳಿದ್ದಾರೆ. ಹಾಗಾಗಿ ಪುಷ್ಪಾಲಂಕಾರಕ್ಕೆ ಅವರು ಕೊಡ್ತಾ ಇದ್ದಾರೆ ಎವ್ರಿ ಮಂತ್. ಓಕೆ, ಈಗ ಇದು ಡೊನೇಷನ್ ಬೇರೆ ಬೇರೆ ಲಿಂಕ್ ಉಂಟು, ನಿಮಗೆ PDF ಕಳಿಸ್ತೇನೆ. ಓಕೆ, ಇದು ಯಾವುದು ಕಂಪಲ್ಸರಿ ಇಲ್ಲ ನೋಡಿ. ನಾವು ಯಾಕಂದ್ರೆ ನಮ್ಮ ಆಚಾರ್ಯರು ಕಂಪಲ್ಸರಿ ಯಾವ್ದು ಮಾಡಲಿಲ್ಲ, ಹಾಗಾಗಿ ನಾವು ಕೂಡ ಕಂಪಲ್ಸರಿ ಇಲ್ಲ. ಇದು ನಿಮ್ಮ ಯಾವುದು ನಿಮ್ಗೆ ಆ ಸೇವೆ ಮಾಡುವಂಥದ್ದು ಇದ್ರೆ ಮಾತ್ರ ಮಾಡ್ಬೋದು. ಇಲ್ಲದ್ರೆ ಅಂದ್ರೆ ಹೇಗೆ ಅಂದ್ರೆ ನಿಮ್ಮ ಕೆಪಾಸಿಟಿ, ನಿಮ್ಗೆ ಅದು ಹಣ ಇದ್ರೆ ನಿಮ್ಗೆ ಮಾಡೋದು, ಇಲ್ಲದಿದ್ರೆ ಮಾಡ್ಬೇಕಂತ ಇಲ್ಲ. ಹಾಗಾಗಿ ಯಾವುದು ಕಂಪಲ್ಷನ್ ಇಲ್ಲ, ಅದು ಅಲ್ಲಿ ಆ ಶ್ಲೋಕದಲ್ಲಿ ಬಂತು. ಹಾಗಾಗಿ ಅದನ್ನು ನಾವು ಇಲ್ಲಿ ನಿಮಗೆ ಕೊಟ್ಟೆವು. ಓಕೆ, ಈಗ 11ನೇದು ಫಸ್ಟ್ ಇದು ಎಂತಂದ್ರೆ ಅನನ್ಯ ಭಕ್ತಿ, ಸೆಕೆಂಡ್ ಸಾಧನ ಭಕ್ತಿ, 3ನೇದು ನಿಷ್ಕಾಮ ಕರ್ಮ. ಈಗ ಇದು 3 ಮಾಡ್ಲಿಕ್ಕೆ ಆಗದಿದ್ರೆ ನೆಕ್ಸ್ಟ್ ಹೇಳ್ತಿದ್ದಾನೆ ಕೃಷ್ಣ. ನೋಡಿ, ಕೃಷ್ಣ ಸ್ಟೆಪ್ ಬೈ ಸ್ಟೆಪ್ ನಮ್ಗೆ ಎಲ್ಲ ಕೊಡ್ತಾ ಇದ್ದಾನೆ. ನೋಡಿ, ಇದು ತುಂಬಾ ಇಂಪಾರ್ಟೆಂಟ್. ಈ ಯಾವುದು ಭಕ್ತಿ 12ನೇ ಅಧ್ಯಾಯದ್ದು ಈಗ ನಾನು ಹೇಳಿದಂಥದ್ದು, ಇದನ್ನು ನೋಟ್ ಡೌನ್ ಮಾಡಿ. ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಅತೇತಾದಪಿ ಆಸಕ್ತೋ ಅಸಿ ಕರ್ತುಂ ಮದ್ಯೋಗಂ ಆಶ್ರಿತ ಸರ್ವಕರ್ಮ ಫಲಾತ್ಯಾಗಂ ತಥಾ ಕುರು ಯಥಾತ್ಮವಾನ್. ನನ್ನ ಪ್ರಜ್ಞೆಯಲ್ಲಿ ಕೆಲಸ ಮಾಡಲು ನಿನಗೆ ಸಾಧ್ಯವಿಲ್ಲದಿದ್ದರೆ ನಿನ್ನ ಎಲ್ಲಾ ಕರ್ಮವನ್ನು ತ್ಯಾಗ ಮಾಡಿ ಆತ್ಮಸ್ಥಿತನಾಗಿರಲು ಪ್ರಯತ್ನಿಸು. ಇದಕ್ಕೆ ಹೇಳುವುದು ಸಕಾಮ ಕರ್ಮಯೋಗ. ಸಕಾಮ ಕರ್ಮಯೋಗ ಅಂದ್ರೆ ಅವು ಕೆಲಸ ಮಾಡ್ತಿದ್ದಾನೆ, ಕೆಲಸದ ಸ್ವಲ್ಪ ಅಂಶ ಕೃಷ್ಣನಿಗೆ ಕೊಡ್ತಾ ಇದ್ದಾನೆ. ಇದಕ್ಕೆ ಹೇಳುವುದು ಸಕಾಮ ಕರ್ಮ ಯೋಗ. ಹಾಗಾಗಿ ಈ ರೀತಿ ಮಾಡು, ಸ್ಟೆಪ್ ಬೈ ಸ್ಟೆಪ್. ಆದ್ರೆ ಹೈಯೆಸ್ಟ್ ಅನನ್ಯ ಭಕ್ತಿ, ಸೆಕೆಂಡ್ ಇದು ಸಾಧನ ಭಕ್ತಿ, 3ನೇದು ನಿಷ್ಕಾಮ ಕರ್ಮಯೋಗ, 4ನೇದು ಸಕಾಮ ಕರ್ಮಯೋಗ. ಕೃಷ್ಣ ಬೇರೆ ಬೇರೆ ಲೆವೆಲ್ ಹೇಳ್ತಾ ಇದ್ದಾನೆ. ಮತ್ತೆ 5ನೇದು ಅದು ಕೂಡ ಮಾಡ್ಲಿಕ್ಕೆ ಆಗದಿದ್ರೆ ಇದನ್ನು ಮಾಡು ಅಂತ ಹೇಳ್ತಿದ್ದಾನೆ. ಎಂತ? ಶ್ರೇಯೋ ಹಿ ಜ್ಞಾನಂ ಅಭ್ಯಾಸ ಜ್ಞಾನ ಧ್ಯಾನಂ ವಿಶಿಷ್ಯತೆ ಧ್ಯಾನ ಕರ್ಮ ಫಲ ತ್ಯಾಗ ಶಾಂತಿ ಅನಂತರಂ. ಈ ಅಭ್ಯಾಸವು ನಿನಗೆ ಸಾಧ್ಯವಾಗದೆ ಹೋದರೆ ಜ್ಞಾನ ಸಾಧನೆಯಲ್ಲಿ ತೊಡಗು. ನೋಡು, ಜ್ಞಾನ ಸಾಧನೆಯಲ್ಲಿ ತೊಡಗು. ಆದರೆ ಜ್ಞಾನಕ್ಕಿಂತ ಧ್ಯಾನ ಉತ್ತಮ, ಧ್ಯಾನಕ್ಕಿಂತ ಕರ್ಮಫಲ ತ್ಯಾಗ ಉತ್ತಮ. ಏಕೆಂದ್ರೆ ಇಂಥ ತ್ಯಾಗದಿಂದ ಮನಃಶಾಂತಿಯನ್ನು ಪಡಿಬಹುದು. ಇದೆಲ್ಲ ಎಂತಂದ್ರೆ ಇದೆಲ್ಲ ನಮ್ಗೆ ಏಣಿ, ಕೃಷ್ಣನಲ್ಲಿ ಹೋಗ್ಲಿಕ್ಕೆ ಇದೆಲ್ಲ ಏಣಿ. ಹಾಗೆ ಕೃಷ್ಣ ಹೈಯೆಸ್ಟ್ ಇದು ಹೇಳ್ತಾ ಇದ್ದಾನೆ, ಮತ್ತೆ ಲೋವೆಸ್ಟ್ ಆ ರೀತಿ ಕೃಷ್ಣ ಹೇಳ್ತಾ ಇದ್ದಾನೆ. ಎಂತಾದ್ರೂ ಒಂದು ಮಾಡು ಅಂತ ಕೃಷ್ಣ ಹೇಳ್ತಿದ್ದಾನೆ. ಫಸ್ಟ್ಗೆ ಅದು ಹೈಯೆಸ್ಟ್, ಅದಾಗಲಿದೆ ಇದು ಸೆಕೆಂಡ್, 3ನೇದು, 4ನೇದು. ಈಗ ಸ್ವಲ್ಪ ಲೋವೆಸ್ಟ್ ಹೇಳ್ತಾ ಇದ್ದಾನೆ ಕೃಷ್ಣ. ಧ್ಯಾನ, ಓಕೆ, ಅದೇ ಜ್ಞಾನ ಧ್ಯಾನ. ಎಸ್. ಈಗ ನೋಡಿ, ಇದು ತುಂಬಾ ಬ್ಯೂಟಿಫುಲ್ ಶ್ಲೋಕ, ತುಂಬಾ ಮೀನಿಂಗ್ ಉಂಟು. ಯಾರಿಗೆ ಅಸೂಯೆ ಇಲ್ಲವೋ, ನೋಡಿ ನಾನು ಲಾಸ್ಟ್ ಟೈಮ್ ನಿಮಗೆ ಕೂಡ ಹೇಳಿದ್ದೇನೆ, ಅಸೂಯೆ ಯಾರಿಗೆ ಇಲ್ಲ ಕೃಷ್ಣ ಸಿಗ್ತಾನೆ. ಅಸೂಯೆ ನಮ್ದು ಹೋಗ್ಬೇಕು. ಅಸೂಯೆ ಹೋಗುದು ಹೇಗೆ? ಸುಲಭದಲ್ಲಿ ಹೋಗುವುದಿಲ್ಲ, ಅದು ಅಂಟಿಕೊಂಡಿದೆ. ಅಸೂಯೆಯನ್ನು ತೆಗಿಬೇಕಿದ್ರೆ ನಾವು ಜಪ ಮಾಡ್ಬೇಕು. ಜಪ ಮಾಡ್ತಾ 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 ಎಂತಾಗ್ತದೆ, ಕೃಷ್ಣ ಒಳಗೆ ಅಸೂಯೆಯನ್ನು ತೆಗೆದು ಎಷ್ಟೋ ಮೈಲ್ ಗಟ್ಟಲೆ ದೂರ ಅದನ್ನು ತೆಗೆದು ಬಿಸಾಡ್ತಾನೆ. ಹಾಗಾಗಿ ನಮ್ಮಿಂದ ಸಾಧ್ಯ ಇಲ್ಲ, ಕೃಷ್ಣನಿಂದ ಸಾಧ್ಯ. ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡುವುದು ಎಂತಾಗ್ತದೆ, ಕೃಷ್ಣ ಅದನ್ನು ಓಡಿಸ್ತಾನೆ. ಯಾರಿಗೆ ಅಸೂಯೆ ಇಲ್ಲವೋ, ಯಾರು ಎಲ್ಲ ಜೀವಿಗಳಿಗೆ ಸ್ನೇಹಿತನು, ತಾನು ಒಡೆಯನೆಂಬ ಭಾವನೆ ಇಲ್ಲದೆ, ನೋಡಿ
ಭೋಕ್ತಾರ ಯಾರು? ಕೃಷ್ಣ. ಕೃಷ್ಣ 5ನೇ ಅಧ್ಯಾಯದಲ್ಲಿ ಹೇಳಿದಾನೆ, ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ. ಭೋಕ್ತಾರ ಕೃಷ್ಣ. ಆದ್ರೆ ನಾವೆಂತ ಈಗ ನೋಡಿ, ನಮ್ಮ ಈ ಭಕ್ತಿ ಮಾರ್ಗದಲ್ಲಿ ಹೇಗೆ ಅಂದ್ರೆ, ನಾವು ಚೇತಮಾಬ್ ಹೇಳಿದ್ದು, ಗೋಪಿ ಪದ ಕಮಲಯೋ ದಾಸಾನು 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 ದಾಸ. ನಾನು ಸೇವಕನ 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 ಸೇವಕ. ಆದ್ರೆ ಭೌತಿಕ ಲೋಕದಲ್ಲಿ ಹೇಗೆ ಸೇವಕ ಅಂತ ಹೇಳಿದ್ರೆ, ಈಗ ನಿಮ್ಮ ಮನೆಗೆ ಒಂದು ಕೆಲಸದವಳು ಮಾಡ್ತಾಳೆ, ಅದು ತುಂಬಾ ಚೀಪ್. ಸೇವಕ ಅಂದ್ರೆ ತುಂಬಾ ಚೀಪ್. ಮತ್ತೆ ಭೌತಿಕದಲ್ಲಿ ನಾನು ಒಡೆಯ, ನಾನು ಮಾಸ್ಟರ್, ನಾನು ಮ್ಯಾನೇಜರ್. ಭೌತಿಕದಲ್ಲಿ ನಮಗೆ ಅದು. ಆದ್ರೆ ಆಧ್ಯಾತ್ಮಿಕದಲ್ಲಿ ಟೋಟಲಿ ಉಲ್ಟಾ. ಸೇವಕ ಸೇವಕ ಆದ್ರೆ ದೊಡ್ಡ ವಿಷಯ. ಅದು ಕೂಡ ಹೇಗೆ? ಖಾಲಿ ಸೇವಕ ಅಲ್ಲ, ಸೇವಕನ 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 ಸೇವಕ, ಈ ರೀತಿ. ಹಾಗಾಗಿ ಎಲ್ಲಾ ಜೀವಿಗಳ ಸ್ನೇಹಿತನು, ತಾನು ಒಡೆಯನೆಂಬ ಭಾವನೆ ಇಲ್ಲದೆ. ನೋಡಿ, ಸೇವಕ ಅಂದ ಮೇಲೆ ನಮ್ಗೆ ಒಡೆಯ ಭಾವ ಇರುವುದಿಲ್ಲ. ಒಡೆಯ ಕೃಷ್ಣ. ನಿರಹಂಕಾರನು, ಅವನಿಗೆ ಅಹಂಕಾರ ಇಲ್ಲ. ಅವನಿಗೆ ಅಹಂಕಾರ ಉಂಟು. ಯಾವ ಅಹಂಕಾರ? ನಾನು ಕೃಷ್ಣನ ಸೇವಕ, ಅದು ಸರಿಯಾದ ಅಹಂಕಾರ. ತಪ್ಪು ಅಹಂಕಾರ ಇಲ್ಲ. ನಾನು ಭೋಗ್ತಾರ, ಅದು ತಪ್ಪು ಅಹಂಕಾರ. ಅಹಂಕಾರ ಇರ್ಬೇಕು, ಆಚಾರ್ಯ ಹೇಳ್ತಾರೆ, ಆದ್ರೆ ತಪ್ಪು ಅಹಂಕಾರ ಇರಬಾರ್ದು. ನಾನು ಕೃಷ್ಣನ ಸೇವಕ, ಅದು ಅಹಂಕಾರ ಓಕೆ. ಈಗ ರಾಮ ಎಂತ ಮಾಡಿದ? ಆ ಅಹಂಕಾರದಲ್ಲಿ ನಾನು ರಾಮನ ಸೇವಕ ಅಂತ ಹೇಳಿ ಲಂಕೆಯನ್ನು ಹೊತ್ತು ಬಿಟ್ಟ, ಟೋಟಲಿ ಡಿಸ್ಟ್ರಾಯ್ ಮಾಡಿದ. ಅದು ಅಹಂಕಾರ ಓಕೆ, ನಾನು ರಾಮನ ಸೇವಕ ಅಂತ. ಆದ್ರೆ ತಪ್ಪು ಅಹಂಕಾರ ಅಲ್ಲ. ನಾನು ಭೋಗ್ತಾರ, ನಾನು ಒಡೆಯ, ಅದು ತಪ್ಪು ಅಹಂಕಾರ. ಸುಖ ದುಃಖಗಳಲ್ಲಿ ಸಮಚಿತ್ತನು. ಸುಖ ಬಂದ್ರೆ ದುಃಖ ಬಂದ್ರೆ ಎಲ್ಲವನಿಗೆ ಒಂದೇ, ಸೇಮ್ ನೋಡ್ತಾನೆ. ನಾವು ಹಾಗೆ ಅಲ್ಲ. ದುಃಖ ಬರುವಾಗ, ಯಾಕೆ ಕೃಷ್ಣ ನನ್ನ ಮನೆಯಲ್ಲಿ 4 ಮಂದಿ ಕೊರೋನಾದಲ್ಲಿ ಸತ್ರು, ಈ ರೀತಿ ನಾವು ದುಃಖದಲ್ಲಿ ಹೇಳ್ತೇವೆ. ಆದ್ರೆ ಶುದ್ಧ ಭಕ್ತರು ಹಾಗೆಲ್ಲ. ಶುದ್ಧ ಭಕ್ತರಿಗೆ ಗೊತ್ತಾಗ್ತದೆ ಇದು ಕೃಷ್ಣನ ವ್ಯವಸ್ಥೆ. ಎಲ್ಲರೂ ಮನುಷ್ಯ ಹುಟ್ಟಿದ ಮೇಲೆ ಸಾಯ್ಲಿಕ್ಕೆ ಉಂಟು. ಎಸ್, ಕೃಷ್ಣನ ವ್ಯವಸ್ಥೆಯಲ್ಲಿ ಇದೆಲ್ಲ ಆಗಿದೆ. ಕೃಷ್ಣ ಎಲ್ಲವನ್ನು ಕರೆಕ್ಟ್ ಆ ರೀತಿ ನೋಡ್ತಾರೆ. ಅವರಿಗೆ ದುಃಖ ಸುಖ ದುಃಖ ಎಲ್ಲ ಒಂದೇ ಅವರಿಗೆ. ಸಮಚಿತ್ತನು, ಕ್ಷಮಾಶೀಲ. ನೋಡಿ, ಆಚಾರ್ಯ ಹೇಳ್ತಾರೆ, ಎಲ್ಲಿ ತನಕ ನಾವು ಕ್ಷಮಿಸುವುದಿಲ್ಲ ಅಲ್ಲಿ ತನಕ ನಮ್ಗೆ ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ಲಿಕ್ಕೆ ನಮ್ಗೆ ಅರ್ಹತೆ ಇಲ್ಲ. ನಾವು ಕ್ಷಮಿಸ್ಬೇಕಂದ್ರೆ, ಈಗ ನೋಡಿ, ನಮ್ಗೆ ಯಾರಾದ್ರೂ ಒಂದು ಇದು ಮಾಡಿದ್ರು, ನಾವು ಅವ್ರಿಗೆ ಶಾಪ ಇಡ್ತೇವೆ, ಹಾಗೆ ಆಗ್ಬೇಕು ಹೀಗೆ ಆಗ್ಬೇಕು. ಸಂಬಂಧದಲ್ಲಿ ನಮ್ಮ ಹೆಚ್ಚಾಗಿ ಜಾಗ, ಲ್ಯಾಂಡ್ ಪ್ರಾಬ್ಲಮ್, ಲ್ಯಾಂಡ್ ಡಿಸ್ಪ್ಯೂಟ್ ಅಲ್ಲಿ ಎಂತ ಇರ್ತದೆ, ಅಣ್ಣ ತಮ್ಮ ಮತ್ತೆ ತಮ್ಮನಿಗೆ ನೋಡ್ಲಿಕ್ಕೆ ಅಂದ್ರೆ ಅವ್ರಿಗೆ ಗಲಾಟೆ ಆಗ್ತದೆ. ಅವೆಂತದ್ದು ಮೋಸ ಮಾಡಿದೆ, ಅವ ಹೀಗಾಗ್ಬೇಕು ಹಾಗೆ ಆಗ್ಬೇಕು ಹೀಗಾಗ್ಬೇಕು. ಕ್ಷಮಿಸುವುದಿಲ್ಲ, ಕ್ಷಮೆ ಅನ್ನೋದಿಲ್ಲ. ಆದ್ರೆ ಭಕ್ತರು, ಶುದ್ಧ ಭಕ್ತರು ಎಲ್ಲರನ್ನು ಕ್ಷಮಿಸುದು. ಹೇಗೆಂದ್ರೆ ಶುದ್ಧ ಭಕ್ತರಿಗೆ ಅವರಿಗೆ ಎಂತಾದ್ರೂ ಹೇಳಿದ್ರೆ ಅವರು ಕ್ಷಮಿಸ್ತಾರೆ. ಎಸ್, ಎಂತ ಬೇಕಿದೆ ಹೇಳಿ, ಯಾಕಂದ್ರೆ ನಾನು ಏನು ಅಲ್ಲ, ಅರ್ಹನಲ್ಲ. ಆಚಾರ್ಯ ಹೇಳ್ತಾರೆ, ಕ್ಷಮೆ ಅನ್ನೋದು ಇರ್ಬೇಕಂದ್ರೆ ನಾವು ಕ್ಷಮಿಸುದು. ಯಾವಾಗ ನಾವು ಕ್ಷಮಿಸುವುದಿಲ್ಲ ಅಲ್ಲಿ ತನಕ ನಮಗೆ ಆಧ್ಯಾತ್ಮಿಕತೆಗೆ ಹೋಗ್ಲಿಕ್ಕೆ ನಮಗೆ ಅಲ್ಲಿ ಎಂಟ್ರಿ ಇಲ್ಲ. ನಾವು ಕ್ಷಮಿಸ್ಬೇಕು. ಮತ್ತೆ ಸದಾ ತೃಪ್ತನು. ಈಗ ನಮ್ಗೆ ತೃಪ್ತಿಯೇ ಇಲ್ಲ, ನಮಗೆ ಇನ್ನು ಬೇಕು ಇನ್ನು ಬೇಕು ಇನ್ನು ಬೇಕು, ಈ ರೀತಿ ನಮಗೆ ತೃಪ್ತಿ ಅನ್ನೋದಿಲ್ಲ. ಸಂತುಷ್ಟನು, ಆತ್ಮ ಸಂಯಮಿಯೋ, ದೃಢ ಚಿತ್ತದಿಂದ ಭಕ್ತಿ ಸೇವೆಯಲ್ಲಿ ನಿರತನು, ತನ್ನ ಮನಸ್ಸನ್ನು ಬುದ್ಧಿಯನ್ನು ನನ್ನಲ್ಲಿ ನಿಲ್ಲಿಸೋನು, ಅಂತ ಭಕ್ತನು ನನಗೆ ಬಹಳ ಪ್ರಿಯನಾದನು. ಈಗ ನೋಡಿ, ಇಲ್ಲಿ ನಿಮ್ಗೆ ಇರುವಂತದ್ದು ಇದು ಕೃಷ್ಣ ಸುಧಾಮನ ಪಾದ ಪೂಜೆ ಮಾಡುವಂಥದ್ದು. ಈಗ ಸುಧಾಮನ ಬಗ್ಗೆ ಸ್ವಲ್ಪ ನಾನು ನಿಮಗೆ ತಿಳಿಸ್ತೇನೆ. ಸುಧಾಮ ಆ ಸಾಕ್ಯ, ಈಗ ಹೇಗಂದ್ರೆ ನಾನು ನಿಮ್ಗೆ ಹೇಳಿದ್ದೇನೆ, ಶಾಂತ, ದಾಸ್ಯ, ಸಾಕ್ಯ, ವಾತ್ಸಲ್ಯ, ಮಾಧುರ್ಯ. ಸುಧಾಮ ಸಾಕ್ಯ ಭಾವದಲ್ಲಿ ಕೃಷ್ಣನ ಗೆಳೆಯ. ಅದು ರಾಗಾನುಗ ಭಕ್ತಿ, ನಮ್ಗೆ ಅದು ಇಮಿಡಿಯೇಟ್ ಮಾಡ್ಲಿಕ್ಕಿಲ್ಲ, ನಾವು ಸಾಧಕರು. ಸುಧಾಮನ ಹೆಂಡತಿ ಹೇಳ್ತಾಳೆ, ನೀನು ಇಲ್ಲಿ ಜಪ ಮಾಡ್ತಿದ್ದೀಯಾ, ಮನೆಯಲ್ಲಿ ತಿನ್ಲಿಕ್ಕೆ ಗತಿ ಇಲ್ಲ, ನನಗೆ ಹಾಕ್ಲಿಕ್ಕೆ ಬಟ್ಟೆ ಇಲ್ಲ, ನೀನು ಹೋಗಿ ನಿನ್ನ ಗೆಳೆಯ ಅಲ್ಲಿ ರಾಜನಾಗಿದ್ದಾನೆ ಕೃಷ್ಣ, ನೀನು ಯಾಕೆ ಹೋಗಿ ಅವನತ್ರ ಕೇಳಿ ಅಂತ ತರಬಾರ್ದು. ಸುಧಾಮ ಎಂತ ಮಾಡ್ತಾನೆ? ಸುಧಾಮ ಸುಮ್ಮನೆ ಇರ್ತಾನೆ. ಮತ್ತೆ ಸುಧಾಮನಿಗೆ ಆಗ್ತದೆ, ಈಗ ನನ್ನ ಹೆಂಡತಿ ಈಗ ಹೇಳಿದಾಳೆ, ಆದ್ರೆ ಅದೆಲ್ಲ ಬೇಡ, ಯಾಕಂದ್ರೆ ಶುದ್ಧ ಭಕ್ತರು ಅದು ಕೇಳುವುದಿಲ್ಲ. ಆದ್ರೆ ನನ್ನ ಗೆಳೆಯನ ಭೇಟಿ ಮಾಡಿದ್ರೆ ತುಂಬಾ ಸಮಯ ಆಯ್ತು, ಯಾಕೆ ನಾನು ಹೋಗ್ಬಾರ್ದು ಅಂತ ಅವನಿಗೆ ಒಂದು ಕೃಷ್ಣನ ಭೇಟಿ ಮಾಡ್ಲಿಕ್ಕೆ ಒಂದು ಇಚ್ಛೆ ಆಗ್ತದೆ. ಆಗ ಹೋಗ್ತಾನೆ, ಕೃಷ್ಣನ ಭೇಟಿ ಮಾಡ್ಲಿಕ್ಕೆ ಹೋಗ್ತಾನೆ. ಹೋಗುವಾಗ ಕೃಷ್ಣನ ಆ ರಾಜ್ಯದಲ್ಲಿ ಹೊರಗೆ ಅವನ ಎಂತ ಹೇಳುದು, ದೂತರು, ಕೃಷ್ಣನ ದೂತರು ಅವನನ್ನು ನಿಲ್ಲಿಸ್ತಾರೆ, ಯಾರನ್ನು? ಸುಧಾಮನನ್ನು.
ಸುಧಾಮ ಹೋಗಿ ಅವರದ್ದು ಕೇಳ್ತಾನೆ ಕೃಷ್ಣ ಇದ್ದಾನ ಅಂತ. ಅದಕ್ಕೆ ದೂತರು ಹೋಗಿ ಕೃಷ್ಣನಿಗೆ ಹೇಳ್ತಾರೆ, ಕೃಷ್ಣ ಒಬ್ಬ ಬ್ರಾಹ್ಮಣ ಬಂದಿದ್ದಾನೆ, ಮತ್ತೆ ತುಂಬಾ ತೆಳ್ಳಗಿದ್ದಾನೆ, ಹಾಕ್ಲಿಕ್ಕೆ ಸರಿಯಾದ ಬಟ್ಟೆ ಇಲ್ಲ, ಬಟ್ಟೆ ಎಲ್ಲ ಹರಿದು ಹೋಗಿದೆ, ಈ ರೀತಿ ಹೇಳ್ತಿದ್ದಾನೆ. ಕೃಷ್ಣನ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಅದನ್ನು ಕೇಳಿ ಕೃಷ್ಣನ ಕಣ್ಣಲ್ಲಿ ನೀರು ಬರ್ತಾ ಇದೆ. ಕೃಷ್ಣನಿಗೆ ಗೊತ್ತಾಯ್ತು ಬೇರೆ ಯಾರು ಅಲ್ಲ, ಸುಧಾಮ ಅಂತ. ಕೃಷ್ಣ ಓಡಿ ಓಡಿ ಹೋಗ್ತಾ ಇದ್ದಾನೆ. ಸುಧಾಮ ನೋಡಿ, ಕೃಷ್ಣನಿಗೆ ನಮ್ಮ ಆಸ್ತಿ ಬೇಡ, ಅಂತಸ್ತು ಬೇಡ, ಕೃಷ್ಣನಿಗೆ ಬೇಕಿರುವುದು ಆ ಶುದ್ಧ ಭಕ್ತಿ, ಅನನ್ಯ ಭಕ್ತಿ. ಕೃಷ್ಣ ಓಡಿ 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 ಹೋಗ್ತಾ ಇದ್ದಾನೆ ಆ ಸುಧಾಮನ ಸ್ವೀಕರಿಸಲಿಕ್ಕೆ. ಮತ್ತೆ ಹೋಗಿ ಅವನನ್ನು ಸ್ವೀಕರಿಸಿ ಬಂದು ಅವನ ಪಾದ ಸೇವೆ ಮಾಡ್ತಾ ಇದ್ದಾನೆ. ನೋಡಿ, ಪಾದದ ಅಭಿಷೇಕ ಮಾಡ್ತಾ ಇದ್ದಾನೆ. ಕೃಷ್ಣ ದೇವೋತ್ತಮ ಪರಮಪುರುಷ ಆ ಸುಧಾಮನ ಪಾದದ ಅಭಿಷೇಕ ಮಾಡ್ತಿದ್ದಾನೆ. ನೀವು ಎಣಿಸಿ, ದೇವೋತ್ತಮ ಪರಮಪುರುಷ ನೋಡಿ ಎಷ್ಟು ಅಂದ್ರೆ, ಅದಕ್ಕೆ ಇರುವುದು ಭಾವಗ್ರಹಿ ಜನಾರ್ದನ. ಅವನಿಗೆ ನಮ್ಮ ಅಂತಸ್ತು ಬೇಡ, ಅವನಿಗೆ ಬೇಕಿರುವುದು ಕೇವಲ ಭಕ್ತಿ. ಹಾಗಾಗಿ ಎಂತಾಯ್ತು, ಮತ್ತೆ ಸುಧಾಮ ಮಾತಾಡ್ತಾನೆ. ತುಂಬಾ ಖುಷಿ ಆಗ್ತದೆ ಕೃಷ್ಣನಿಗೆ. ತುಂಬಾ ವರ್ಷದ ನಂತರ ಆಕ್ಚುಲಿ ಅವನ ಗೆಳೆಯ, ಬಾಲ್ಯ ಗೆಳೆಯ. ಮತ್ತೆ ಎಂತಾಗ್ತದೆ, ಸುಧಾಮ ಅಲ್ಲಿ ಹೋಗಿ ಎಂತ ಕೇಳುವುದಿಲ್ಲ. ಇದು ಶುದ್ಧ ಭಕ್ತರ ಲಕ್ಷಣ. ಮತ್ತೆ ಸುಧಾಮನನ್ನು ಅವ ವಾಪಸ್ ಅಲ್ಲಿಗೆ ಬಿಡ್ತಾನೆ, ಅವನ ಮನೆ ಹತ್ರ ಬಿಡುವಾಗ ಸುಧಾಮನಿಗೆ ಡೌಟ್ ಆಗ್ತದೆ. ಅವನ ಮನೆ ಅರಮನೆ ತರ ಆಗಿದೆ. ನೋಡಿ, ಎಂತ ಕೇಳಿಲ್ಲ ಸುಧಾಮ, ಆದ್ರೆ ಕೃಷ್ಣ ಎಲ್ಲವನ್ನು ಕೊಟ್ಟ. ಅರಮನೆ ತರ ಆಗಿದೆ. ಮತ್ತೆ ಒಳಗೆ ಹೋಗ್ತಾನೆ. ಅವನ ಹೆಂಡತಿ ಜರಿ ಸೀರೆ ಹುಟ್ಟಿದ್ದಾಳೆ, ಪೂರ್ತಿ ಬಂಗಾರದಿಂದ, ಬಂಗಾರ ಎಲ್ಲ ಒಡವೆಗಳನ್ನ ಧರಿಸಿ ಜರಿ ಸೀರೆ ಹುಟ್ಟಿದಾಳೆ. ಮತ್ತೆ ಅವಳ ಹೆಂಡತಿ ಹೇಳ್ತಾ ಇದ್ದಾಳೆ, ಕೃಷ್ಣ ಎಲ್ಲವನ್ನು ವ್ಯವಸ್ಥೆ ಮಾಡಿದ, ಮತ್ತೆ ಎಲ್ಲ ಅವನಿಗೆ ತಿನ್ನುವ ಐಟಮ್ ಎಲ್ಲ ಉಂಟು. ಹಾಗಾಗಿ ನೋಡಿ, ನಾವು ಕೃಷ್ಣನ ಹತ್ರ ಈ ಎಂತ ಹೇಳುದು ಭೌತಿಕ ಇದನ್ನು ಕೇಳಬಾರ್ದು. ಕೃಷ್ಣನಿಗೆ ನಮ್ಗೆ ಬೇಕಾದದ್ದು ಭಕ್ತಿ, ಅನನ್ಯ ಭಕ್ತಿ. ನಾವು ಯಾವಾಗ ಭಕ್ತಿಯ ಶುದ್ಧ ಭಕ್ತರಾಗ್ತೇವೆ, ಕೃಷ್ಣ ಎಲ್ಲವನ್ನು ಕೊಡ್ತಾನೆ ಅಂತ ಇಲ್ಲಿ ಹೇಳಿದ್ದಾರೆ. ಎಸ್, ಯಾವ ವ್ಯಕ್ತಿಯಿಂದ ಯಾರು ಉದ್ವೇಗವನ್ನು ಪಡೆಯುವುದಿಲ್ಲವೋ ಮತ್ತು ಆ ವ್ಯಕ್ತಿಯು ಯಾರಿಂದಲೂ ಉದ್ವೇಗವನ್ನು ಅನುಭವಿಸುವುದಿಲ್ಲವೋ, ಸುಖ ಮತ್ತು ದುಃಖಗಳಲ್ಲಿ ಭಯ ಮತ್ತು ಆತಂಕಗಳಲ್ಲಿ ಸಮಜಿತನಾಗಿರುತ್ತಾನೋ ಆತ ನನಗೆ ಬಹು ಪ್ರಿಯನಾಗುತ್ತಾನೆ. ನೋಡಿ, ಇಲ್ಲಿ ನೀವು ಕಾಣ್ತೀರಿ, ಇದು ಶಿವ ಕೈಲಾಸದಲ್ಲಿ, ಮತ್ತೆ ತೊಡೆಯಲ್ಲಿ ಕೂತದ್ದು ಪಾರ್ವತಿ, ಮತ್ತೆ ಇದು ನಾರದ ಮುನಿ, ಮತ್ತೆ ಎಲ್ಲರೂ ಆ ಭಾಗವತಂ ಕೇಳ್ತಾ ಇದ್ದಾರೆ. ಶಿವ ಕೂಡ ಭಾಗವತಂ ಹೇಳ್ತಾನೆ, ಹಾಗಾಗಿ ಆ ಭಾಗವತವನ್ನು ಕೇಳ್ತಾ ಇದ್ದಾರೆ. ಇಲ್ಲಿ ನೀವು ಮೇಲೆ ಕಾಣ್ತೀರಿ, ಇದು ಚಿತ್ರಕೇತು. ಚಿತ್ರಕೇತು ಶುದ್ಧ ಭಕ್ತ, ಕೃಷ್ಣನ ನಾರದ ಮುನಿ ಶಿಷ್ಯ. ಆ ಚಿತ್ರಕೇತು ವಿಮಾನದಲ್ಲಿ ಕೈಲಾಸಕ್ಕೆ ಬಂದು ನೋಡುವಾಗ ಶಿವ ಆ ಭಾಗವತಂ ಕ್ಲಾಸ್ ಕೊಡ್ತಿದ್ದಾನೆ, ಆದ್ರೆ ಪಾರ್ವತಿಯನ್ನು ತೊಡೆಯಲ್ಲಿ ಕೂರಿಸಿ ಕೊಡ್ತಾ ಇದ್ದಾನೆ. ನೋಡಿ, ನಾವೀಗ ಒಂದು ಯಾಕೆಂದ್ರೆ ಕನ್ಕ್ಲೂಷನ್ ಬರ್ಬೇಕು. ಎಂತಂದ್ರೆ, ಈಗ ಎಂತಾಯ್ತಂದ್ರೆ, ಚಿತ್ರಕೇತು ಆ ಶಿವನನ್ನು ನೋಡಿ ಅವ ಅಲ್ಲಿ ಹೇಳ್ತಾನೆ, ಆ ನಗಾಡ್ತಾ ಹೇಳ್ತಾನೆ, ಇದು ಸರಿಯಲ್ಲ ಅಂತ ಹೇಳ್ತಾನೆ. ಹಾಗೆ ನಗಾಡ್ತಾ ಹೇಳುವಾಗ ಆ ಹೆಂಡತಿಯನ್ನು ತೊಡೆಯಲ್ಲಿ ಕೂರಿಸುವುದು ಸರಿಯಲ್ಲ ಅಂತ ಹೇಳ್ತಾನೆ. ಶಿವನಿಗೆ ಎಂತ ಆಗುದಿಲ್ಲ, ಸಿಟ್ಟು ಬರುವುದಿಲ್ಲ. ಯಾಕೆಂದ್ರೆ ಶಿವ ಗೊತ್ತುಂಟು ಚಿತ್ರಕೇತು ಶುದ್ಧ ಭಕ್ತ ಅಂತ, ಮತ್ತೆ ಶಿವನ ವೈಷ್ಣವ ನಾಮ ಯಥಾಶಂಭು. ಹಾಗಾಗಿ ಪಾರ್ವತಿಗೆ ಸಿಟ್ಟು ಬರ್ತದೆ. ಪಾರ್ವತಿ ಇಮಿಡಿಯೇಟ್ ಎಂತ ಮಾಡ್ತಾಳೆ, ಚಿತ್ರಕೇತುಗೆ ಶಾಪ ಕೊಡ್ತಾಳೆ. ನಿನ್ಗೆ ಯಾರು ಅಧಿಕಾರ ಕೊಟ್ಟದ್ದು? ನೀನು ಬ್ರಹ್ಮನಿಗಿಂತ ದೊಡ್ಡವನಾ? ನಿನ್ಗೆ ಏನೋ ಜವಾಬ್ದಾರಿ ಕೊಟ್ಟಿದ್ದಾರಾ ಇದರದು? ನಿನ್ಗೆ ಯಾರ ಅಧಿಕಾರ ಕೊಟ್ಟದ್ದು? ನನ್ನ ಗಂಡನನ್ನು ನೀನು ಇದು ಮಾಡ್ತಿದ್ಯಾ? ನಿನಗೆ ನಾನು ಶಾಪ ಕೊಡ್ತೇನೆ, ನಿನ್ನ ನೆಕ್ಸ್ಟ್ ಲೈಫ್ ಅಸುರನಾಗ್ಬೇಕು ಅಂತ ಪಾರ್ವತಿ ಹೇಳ್ತಾಳೆ. ಆದ್ರೆ ಶಿವನಿಗೆ ತುಂಬಾ ಬೇಜಾರಾಗ್ತದೆ. ನೀನು ಯಾಕೆ ಹೀಗೆ ಮಾಡಿದೆ? ಪಾರ್ವತಿ ಹೇಳ್ತಾನೆ, ಅವ ಶುದ್ಧ ಭಕ್ತ, ಕೃಷ್ಣನ ಶುದ್ಧ ಭಕ್ತ, ಯಾಕೆ ಹೀಗೆ ಮಾಡಿದೆ ಅಂತ ಶಿವ ಹೇಳ್ತಾನೆ. ನೋಡಿ, ಇಲ್ಲಿ ಇವನ ಚಿತ್ರಕೇತುದ ಇಂಟೆನ್ಷನ್ ತಪ್ಪಾಗಿರ್ಲಿಲ್ಲ. ಎಂತಂದ್ರೆ,
ಅವ ಹೇಳಿದಂದ್ರೆ ಕಲಿಯುಗದಲ್ಲಿ ಜನರು ಇದನ್ನು ಮತ್ತೆ ಎಂತ ಎಂತ ಮಾಡ್ತಾರೆ, ಎಕ್ಸಾಂಪಲ್ ಉದಾಹರಣೆಗೆ ತಗೊಳ್ತಾರೆ. ಈಗ ಶಿವ ತೊಡೆಯಲ್ಲಿ ಕೂತ್ಕೊಳ್ಳಿಸಿ ಭಾಗವತಂ ಕ್ಲಾಸ್ ಹೇಳಿದ್ರೆ ಎಲ್ಲರೂ ಕಲಿಯುಗದಲ್ಲಿ ಎಲ್ಲರೂ ಕೂಡ ಹಾಗೆ ಮಾಡ್ತಾರೆ. ಹಾಗಾಗಿ ಆ ನಿಟ್ಟಿನಲ್ಲಿ ಅವ ಹೇಳಿದ್ರು, ಅವನದೇನು ಇಂಟೆನ್ಷನ್ ರಾಂಗ್ ಆಗಲಿಲ್ಲ. ಮತ್ತೆ ಶಿವ ಕೂಡ ನೋಡಿ, ತೊಡೆಯಲ್ಲಿ ಕೂರಿಸಿದ್ರು ಕೂಡ ಅವ ಕಾಮದ ಭಾವನದಲ್ಲಿ ಇಲ್ಲ, ಅವ ಶುದ್ಧ ಭಕ್ತ ಶಿವ. ಇದನ್ನು ನಾವು ತಿಳಿಬೇಕು. ಆಚಾರ್ಯ ಹೇಳ್ತಾರೆ ಶಿವ ವೈಷ್ಣವರಲ್ಲಿ ಟಾಪ್ ಮೋಸ್ಟ್, ಹಾಗಾಗಿ ನಾವು ಅದನ್ನು ತಿಳಿಬೇಕು. ಅವ ಏನು ಕಾಮದಿಲ್ಲ. ಹಾಗಾಗಿ ಮತ್ತೆ ಆಚಾರ್ಯ ಹೇಳ್ತಾರೆ ಚಿತ್ರಕೇತು ಶುದ್ಧ ಭಕ್ತ ಅಂತೆ, ಅವನಿಗೆ ಆ ಕೌಂಟರ್ ಕರ್ಸ್ ಮಾಡ್ಬೋದಿತ್ತಂತೆ. ಕೌಂಟರ್ ಕರ್ಸ್ ಅಂದ್ರೆ ಕೃಷ್ಣ ಹತ್ರ ಹೇಳ್ತಿದ್ರೆ ಆ ಶಾಪವನ್ನು ವಾಪಸ್ ಇದು ಮಾಡುವಂತ, ಉಲ್ಟಾ ಮಾಡುವಂತ ಹೇಳಿದ್ರೆ ಕೃಷ್ಣ ಮಾಡ್ತಿದ್ದ. ಆದ್ರೆ ಇಮಿಡಿಯೇಟ್ ಆಗಿ ಆ ವಿಮಾನದಿಂದ ಇಳಿದು ಬರ್ತಾನೆ, ಬಂದು ಅಡ್ಡ ಬೀಳ್ದು ಹೇಳ್ತಾನೆ, ತಾಯಿ ಪಾರ್ವತಿಗೆ ಹೇಳ್ತಾನೆ, ತಾಯಿ ನಾನು ನಿನ್ನ ಶಾಪವನ್ನು ಸ್ವೀಕರಿಸಲು ಸಿದ್ಧನಿದ್ದೇನೆ. ಆಗ ಶಿವ ಹೇಳ್ತಾನೆ, ನೋಡು ಇದು ಕೃಷ್ಣನ ಭಕ್ತರು, ನೋಡಿದ್ಯಾ ಪಾರ್ವತಿ, ನೋಡಿದ್ಯಾ ನೀನ್ ಶಾಪ ಕೊಟ್ಟಿದ್ಯಾ. ಆದ್ರೆ ನೋಡು ಅವನಿಗೆ ಆ ಶಾಪವನ್ನು ಕೌಂಟರ್ ಕರ್ಸ್ ಮಾಡ್ಬೋದಿತ್ತು. ಕೃಷ್ಣ ಅಂತ ಹೇಳ್ತಿದ್ದ ಅದನ್ನು ಅವನಿಗೆ ನಲ್ಲಿಫೈ ಮಾಡ್ತಿದ್ದ. ಆದ್ರೂ ಕೂಡ ಅವನು ನೋಡು, ಇದಕ್ಕೆ ಹೇಳುವುದು ಕೃಷ್ಣನ ಭಕ್ತರು ಅಂತ ಶಿವ ಹೇಳ್ತಾನೆ. ಮತ್ತೆ ಅವನಿಗೆ ಶಾಪ ಸಿಗ್ತದೆ, ಅವ ನೆಕ್ಸ್ಟ್ ಲೈಫ್ ಅಲ್ಲಿ ರಾಕ್ಷಸ ಆಗ್ತಾನೆ, ವೃತಾಸುರ ಆಗ್ತಾನೆ. ವೃತಾಸುರ ಆಗುವಾಗ ಅವು ತುಂಬಾ ಶಕ್ತಿಶಾಲಿ ಆಗ್ತಾರೆ, ಎಲ್ಲಾ ದೇವತೆಗಳನ್ನು ಡಿಫೀಟ್ ಮಾಡ್ತಾರೆ. ಮತ್ತೆ ಎಲ್ಲ ದೇವತೆಗಳು ಹೆದರ್ತಾರೆ. ಲಾಸ್ಟಿಗೆ ಈ ದೇವತೆಗಳೆಲ್ಲ ಕೃಷ್ಣನ ಹತ್ರ ಹೋಗ್ತಾರೆ. ಕೃಷ್ಣ ಹತ್ರ ಹೋಗುವಾಗ ಕೃಷ್ಣ ಮತ್ತೆ ಅವನಿಗೆ ಆ ವ್ಯವಸ್ಥೆ ಮಾಡ್ತಾನೆ, ಒಂದು ಅಸ್ತ್ರ, ನಾರಾಯಣ ಅಸ್ತ್ರ ಅದೊಂದು ತಯಾರು ಮಾಡಿ ಅದರಿಂದ ಅವ ಸಾಯ್ತಾನಂತ ಗೊತ್ತಾಗ್ತದೆ. ಮತ್ತೆಂತ ಆಗ್ತದೆ, ಯುದ್ಧ ಆಗ್ತದೆ. ಯುದ್ಧ ಆಗುವ ಇಂದ್ರ ಮತ್ತೆ ವೃತಾಸುರ ಯುದ್ಧ ಆಗ್ತದೆ. ಇಂದ್ರ ಅವನಿಗೆ ಹೊಡಿತಾನೆ, ಆದ್ರೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಅವ ಎಂತ ಹೇಳುದು, ಲಾಸ್ಟ್ಗೆ ಅವ ಹೇಳ್ತಾನೆ, ನಿನ್ಗೆ ಈ ನಾರಾಯಣ ಅಸ್ತ್ರದಿಂದ ಮಾತ್ರ ನಿನಗೆ ನನ್ನನ್ನು ಸಾಯಿಸ್ಲಿಕ್ಕೆ ಆಗುದು, ಹಾಗಾಗಿ ಈ ಅಸ್ತ್ರವನ್ನು ಕೊಡ್ತಾನೆ ಅವನಿಗೆ. ಅಸ್ತ್ರವನ್ನು ಕೊಡುವಾಗ ಅವ ಅಸ್ತ್ರದಿಂದ ಅವನ ಕೈ ಕಟ್ ಮಾಡ್ತಾನೆ, ಇನ್ನೊಂದು ಕೈ ಕಟ್ ಮಾಡ್ತಾನೆ, 2 ಕೈ ಕಟ್ ಮಾಡ್ತಾನೆ. ಮತ್ತೆ ವೃತಾಸುರ ಎಷ್ಟು ಆ ಶಕ್ತಿಶಾಲಿ ಅಂದ್ರೆ ಇಂದ್ರನನ್ನು ಪೂರ್ತಿ ಬಾಯಿಯೊಳಗೆ ನುಂಗ್ತಾನೆ, ಅಷ್ಟು ಶಕ್ತಿಶಾಲಿ. ಮತ್ತೆ ಅವನಿಗೆ ಅವನ ಹೊಟ್ಟೆಯಿಂದ ಹೊರಗೆ ಬರ್ಲಿಕ್ಕೆ 1 ವರ್ಷ ಟೈಮ್ ಹಿಡಿತಂತೆ ವೃತಾಸುರ, ಅಷ್ಟು ಪವರ್ಫುಲ್. ಮತ್ತೆ ಎಂತ ಮಾಡ್ತಾನೆ, ಅಸ್ತ್ರದಿಂದ, ನಾರಾಯಣ ಅಸ್ತ್ರದಿಂದ ಅವನನ್ನು ಕೊಲ್ತಾ ಬರ್ತಾನೆ. ಆದ್ರೆ ಲಾಸ್ಟ್ಗೆ ಅವ ಸಾಯುವಾಗ ಎಂತ ಆಗ್ತದೆ ಅಂದ್ರೆ, ವೃತಾಸುರ ಸಾಯುವಾಗ ಅವ ಇಮಿಡಿಯೇಟ್ ಅವನ ಆತ್ಮವು ಗೋಲೋಕಕ್ಕೆ ಹೋಗ್ತದೆ. ಮತ್ತೆ ಇಂದ್ರ ವಾಪಸ್ ಇಲ್ಲಿ ಹೇಳ್ತಾನೆ. ನಮ್ಮ ಆಚಾರ್ಯ ಹೇಳ್ತಾರೆ, ವೃತಾಸುರ ಸೋತು ಗೆದ್ದ, ಇಂದ್ರ ಗೆದ್ದು ಸೋತ. ಯಾಕೆ ಅದನ್ನು ಹೇಳ್ತಿದ್ದಾರೆ ಅಂದ್ರೆ, ಇವ ಸೋತು ಗೋಲಕಕ್ಕೆ ಹೋದ ವೃತಾಸುರ, ಆದ್ರೆ ಇಂದ್ರ ಗೆದ್ದು ವಾಪಸ್ ಇಲ್ಲೇ ಇದ್ದಾನಂತ ಆಚಾರ್ಯ ಹೇಳ್ತಾರೆ. ಹಾಗಾಗಿ ಇಲ್ಲಿ ಆ ಚಿತ್ರಕೇತುನ ಆ ಒಂದು ಎಂತ ಹೇಳುದು ವ್ಯಕ್ತಿತ್ವವನ್ನು ಇಲ್ಲಿ ಹೇಳಿದ್ದಾರೆ. ಯಾವ ವ್ಯಕ್ತಿಯಿಂದ ಯಾರು ಉದ್ವೇಗ ಪಡುವುದಿಲ್ಲವೋ ಮತ್ತು ಆ ವ್ಯಕ್ತಿ ಯಾರಿಂದಲೂ ಉದ್ವೇಗವನ್ನು ಅನುಭವಿಸಿಲ್ಲವೋ, ಸುಖ ಮತ್ತು ದುಃಖಗಳ ಭಯ ಮತ್ತು ಆತಂಕಗಳ ಸಮಜಿತನಾಗಿರ್ತಾನೋ ಆತನು ನನಗೆ ಬಹುಪ್ರಿಯನಾದವನು. ನೋಡಿ, ಚಿತ್ರಕೇತು ಇದಕ್ಕೆ ಎಕ್ಸಾಂಪಲ್. ಚಟುವಟಿಕೆಗಳು ಸಾಮಾನ್ಯ ನಡೆಯನ್ನು ಅವಲಂಬಿಸದಿರುವ ಪರಿಶುದ್ಧನಾದ ದಕ್ಷನಾದ ಚಿಂತೆ ಇಲ್ಲದ ಎಲ್ಲ ನೋವುಗಳಿಂದ ಮುಕ್ತನಾದ ಯಾವ ಫಲಕ್ಕಾಗಿಯೂ ಶ್ರಮ ಪಡದ ಭಕ್ತನು ನನಗೆ ಬಹುಪ್ರಿಯನಾದವನು. ಇದು ನೋಡಿ, ಇದು ಸುಧಾಮ. ನೋಡಿ, ಸುಧಾಮ ಯಾವಾಗ ಜಪ ಮಾಡ್ತಾ ಇರ್ತಾನೆ, ಅವನ ಹೆಂಡತಿ ಹೇಳು, ನೀನ್ ಎಂತ ಮಾಡ್ತಿದ್ಯಾ, ಮನೆ ನೋಡಿ ಬಿದ್ದೋಗಿದೆ, ಎಂತ ಮಾಡ್ತಿದ್ಯ, ನಿನ್ನ ಅಲ್ಲಿ ಗೆಳೆಯ ಇದ್ದಾನೆ ಕೃಷ್ಣ, ನೀನು ಹೋಗಿ ಯಾಕೆ ಅವನ ಹತ್ರ ಕೇಳಿ ತರಬಾರ್ದು, ತಿರ್ಲಿಕ್ಕೆ ಗತಿ ಇಲ್ಲ, ನೀನು ಜಪ ಮಾಡ್ತಾ ಇದ್ದೀಯ, ಹಾಗೆ ಹೇಳ್ತಿದ್ದಾಳೆ ಅವಳು. ಯಾರು ಹರ್ಷ ಪಡುವುದಿಲ್ಲವೋ, ದುಃಖ ಪಡುವುದಿಲ್ಲವೋ, ಯಾರು ಶೋಕಿಸುವುದಿಲ್ಲವೋ, ಬಯಸುವುದಿಲ್ಲವೋ, ಯಾರು ಶುಭ ಅಶುಭಗಳನ್ನು ಪರಿತ್ಯಾಗ ಮಾಡ್ತಾರೋ ಅಂತ ಭಕ್ತ ನಮಗೆ ಬಹು ಪ್ರಿಯನಾದವನು. ಇದಕ್ಕೆ ಉದಾಹರಣೆ ಪ್ರಹ್ಲಾದ್ ಮಹಾರಾಜ್. ಪ್ರಹ್ಲಾದ್ ಮಹಾರಾಜಿಗೆ ಎಂತೆಂತ ಕಷ್ಟ ಕೊಟ್ಟ ಹಿರಣ್ಯಕಶಿಪು. ನೋಡಿ, ಆನೆಯಿಂದ ತೊಳೆಯಲಿಕ್ಕೆ ನೋಡಿದ, ಹಾವಿನಿಂದ ಸಾಯಿಸಲಿಕ್ಕೆ ನೋಡಿದ, ಬೆಂಕಿಯಿಂದ ಸಾಯಿಸಲಿಕ್ಕೆ ನೋಡಿದ, ಬೆಟ್ಟದ ಕೆಳಗೆ ಹಾಕ್ಲಿಕ್ಕೆ ನೋಡಿದ, ನೀರಿನಲ್ಲಿ ಹಾಕ್ಲಿಕ್ಕೆ ನೋಡಿದ. ಆದ್ರೆ ಪ್ರಹ್ಲಾದ್ ಮಹಾರಾಜ್ ಅನನ್ಯ ಭಕ್ತಿಯಲ್ಲಿದ್ದಾರೆ, ಅವರಿಗೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಅವರು ಕೃಷ್ಣನ ಒಂದು ರಕ್ಷಣೆಯಲ್ಲಿ ಇದ್ದಾರೆ. ಎಸ್.
ಮಿತ್ರರು ಶತ್ರುಗಳ ವಿಷಯದಲ್ಲಿ ಒಂದೇ ರೀತಿ ಇರುವವನು, ಮಾನ ಅಪಮಾನಗಳ ಶೀತೋಷ್ಣಗಳ ಕೀರ್ತಿ ಅಪಕೀರ್ತಿಗಳ ಸಮಚಿತ್ತನಾಗಿರುವನು, ಕಲ್ಮಶವನ್ನು ಉಂಟು ಮಾಡುವ ಎಲ್ಲಾ ಸಹವಾಸಗಳಿಂದ ಮುಕ್ತನು, ಸದಾ ಮೌನಿಯಾಗಿದ್ದು ಅಲ್ಪತೃಪ್ತನು, ವಾಸಸ್ಥಳದಲ್ಲಿ ಆಸಕ್ತಿ ಇಲ್ಲದವನು, ಸ್ಥಿರಮತಿಯು ಭಕ್ತಿ ಸೇವೆಯಲ್ಲಿ ನಿರತನು ಆದವನು ನನಗೆ ಬಹು ಪ್ರಿಯನಾದವನು. ನೋಡಿ ಎಂತಂದ್ರೆ ಮಿತ್ರ ಶತ್ರು ಎಲ್ಲರೂ ಒಂದೇ. ಶುದ್ಧ ಭಕ್ತರಿಗೆ ಯಾರು ಶತ್ರು ಇಲ್ಲ, ಎಲ್ಲರೂ ಒಂದೇ, ಮಿತ್ರರೇ. ಮಾನ ಅಪಮಾನ, ಅವನಿಗೆ ಮಾನವೂ ಒಂದೇ, ಅಪಮಾನ ಕೂಡ ಒಂದೇ. ಶೀತೋಷ್ಣ ಅಂದ್ರೆ, ಶೀತೋಷ್ಣ ಅಂದ್ರೆ ಈ ಹೀಟ್ ಕೂಡ ಒಂದೇ, ಚಳಿ ಕೂಡ ಒಂದೇ. ಕೀರ್ತಿ ಅಪಕೀರ್ತಿ ಅದು ಕೂಡ ಒಂದೇ. ಸಮಚಿತ್ತ, ಇದು ಶುದ್ಧ ಭಕ್ತ ಲಕ್ಷಣ. ನೋಡಿ ಇಲ್ಲಿ ಇದು ಅಂಬರೀಷ್ ಮಹಾರಾಜ್, ಮತ್ತೆ ಇದು ದುರ್ವಾಸ ಮುನಿ. ಈಗ ಅಂಬರೀಷ್ ಮಹಾರಾಜ್ ಬಗ್ಗೆ ಸ್ವಲ್ಪ ನಿಮ್ಗೆ ತಿಳಿಸ್ತೇನೆ. ಅಂಬರೀಷ್ ಮಹಾರಾಜ ನವಯುಧ ಭಕ್ತಿ, ಶ್ರವಣ ಕೀರ್ತನ, ಆ ನವಯುಧ ಭಕ್ತಿ ಎಲ್ಲವನ್ನು ಅವರು ಪಾಲನೆ ಮಾಡ್ತಾ ಇದ್ರು. ಎಂತಾಯ್ತು ಅಂದ್ರೆ ಅವರ ಆ ಒಂದು ಹೆಸರು ಇಡೀ ವಿಶ್ವಕ್ಕೆ ಹರಡಿತು. ಮತ್ತೆ ದುರ್ವಾಸ ಮುನಿ ತುಂಬಾ ಅವರು ಕೋಪಿಷ್ಟ. ಅವರಿಗೆ ಗೊತ್ತಾಗ್ತದೆ ಆ ಅಂಬರೀಷ್ ಮಹಾರಾಜ ಹೆಸರು ಹಾಗೆ ಹರಡುವಾಗ ಅವರು ಎಂತ ಮಾಡ್ತಾರೆ, ಈಗ ದುರ್ವಾಸ ಮುನಿಗೆ ಎಂತ ನಾನು ಪಾಠ ಕಲಿಸ್ಬೇಕಂತ ಅವ್ರು ಬರ್ತಾರೆ. ಅವ್ರು ಬಂದ ದಿವಸ ಎಂತ ಅಂದ್ರೆ ಅದು ದ್ವಾದಶಿ ದಿವಸ. ಈಗ ಏಕಂದ್ರೆ ನಾವು ಏಕಾದಶಿ ಹಿಡಿದ್ದೇವೆ, ಏಕಾದಶಿ ಮರು ದಿವಸ ದ್ವಾದಶಿ. ಮತ್ತೆ ಏಕಾದಶಿಲಿ ಹೇಗಂದ್ರೆ ಆ 3 ರೀತಿಯ ಏಕಾದಶಿ ಉಂಟು. ಒಂದು ನಿರ್ಜಲ್, ನೀರು ಕೂಡ ಕುಡಿಲಿಕ್ಕಿಲ್ಲ, ಇನ್ನೊಂದು ನೀರು ಕುಡಿಯುವಂಥದ್ದು, ಮತ್ತೆ ಮೂರನೇದು ಫ್ರೂಟ್ಸ್, ಹಾಲು, ಜ್ಯೂಸ್ ಈ ರೀತಿ ಕುಡಿಯುವಂಥದ್ದು. ಆದ್ರೆ ಇವರು ನಿರ್ಜಲ್ ಮಾಡಿದ್ರು, ನೀರು ಕೂಡ ಕುಡಿಯಲಿಲ್ಲ ಅಂಬರೀಷ್ ಮಹಾರಾಜ್. ಮತ್ತೆ ಏಕಾದಶಿ ಆದ್ಮೇಲೆ ನೆಕ್ಸ್ಟ್ ಡೇ ಆ ದ್ವಾದಶಿ ದಿವಸ ನಾವು ಆ ಪಾರಾಯಣ ಟೈಮಿಂಗ್ ಇರ್ತದೆ. ಅಂದ್ರೆ ನಾವು ಅದನ್ನು ಫಾಸ್ಟ್ ಬ್ರೇಕ್ ಮಾಡಬೇಕು. ಹೇಗೆಂದ್ರೆ ಈಗ ಒಂದು 24 ಗಂಟೆ ಏಕಾದಶಿ ಮಾಡಿದ ಮೇಲೆ ನೆಕ್ಸ್ಟ್ ನಾವು ಅದು ಎಷ್ಟು 2-3 ಗಂಟೆ ಇರ್ತದೆ, ಆ ಟೈಮ್ ಒಳಗೆ ನಾವು ಎಂತಾದ್ರೂ ಸೇವನೆ ಮಾಡ್ಬೇಕು. ಎಂತಂದ್ರೆ ಧಾನ್ಯ ಇಲ್ಲದ್ರೆ ರೈಸ್ ಎಂತಾದ್ರೂ ಒಂದು ಐಟಮ್ ಅನ್ನು ತೆಗಿಬೇಕು. ಹಾಗಾಗಿ ಇವರೆಂತಾಗ್ತದೆ, ಆ ದ್ವಾದಶಿ ಟೈಮಿಗೆ ಬರ್ತಾನೆ ಫಾಸ್ಟ್ ಬ್ರೇಕ್ ಟೈಮಲ್ಲಿ ದುರ್ವಾಸ ಮುನಿ ಮತ್ತೆ ಎಂತ ಮಾಡ್ತಾರೆ, ಸ್ನಾನಕ್ಕೆ ಹೋಗ್ತಾರೆ. ಮತ್ತೆ ಅದು ನಮಗೆ ಒಂದು ಟೈಮ್ ಇರ್ತದೆ, ಆ ಟೈಮಲ್ಲಿ ನಾವು ಫಾಸ್ಟ್ ಬ್ರೇಕ್ ಮಾಡಬೇಕು. ದುರ್ವಾಸ ಮುನಿಗೆ ಗೊತ್ತುಂಟು. ದುರ್ವಾಸ ಮುನಿ ಎಂತ ಮಾಡ್ತಾರೆ, ಬೇಕಂದ್ರೆ ಆ ಟೈಮ್ ಬಂದು ಅವರು ಸ್ನಾನ ಮಾಡ್ತಾ ಅಲ್ಲಿ ಬರುವುದೇ ಇಲ್ಲ. ಅಂಬರೀಷ್ ಮಹಾರಾಜ್ ಲಾಸ್ಟಿಗೆ ಆ ಟೈಮ್ 5 ನಿಮಿಷ ಇರ್ತದೆ, ಆ ಟೈಮಲ್ಲಿ ಅವರು ಎಂತ ಮಾಡ್ತಾರೆ, ದುರ್ವಾಸ ಮುನಿ ಕಾಯ್ತಾ ಬರುವುದಿಲ್ಲ. ಲಾಸ್ಟಿಗೆ ಅವರು ನೀರನ್ನು ಸೇವನೆ ಮಾಡ್ತಾರೆ. ಈಗ ನಿರ್ಜಲ್ ಮಾಡಿದ್ರೆ, ನೀರು ಕುಡಿದ್ರೆ ನಿಮ್ಮ ಫಾಸ್ಟ್ ಬ್ರೇಕ್ ಆದಾಗೆ. ಹಾಗಾಗಿ ಎಂತಾಗ್ತದೆ ಅಂದ್ರೆ ಅದು ದುರ್ವಾಸ ಮುನಿಗೆ ಗೊತ್ತಾಗ್ತದೆ. ದುರ್ವಾಸ ಮುನಿ ಇಮಿಡಿಯೇಟ್ ಬರ್ತಾರೆ, ನೀನು ಎಂತ ಒಂದು ಮೋಸಗಾರ, ಆಕ್ಚುಲಿ ಅತಿಥಿ ದೇವೋಭವ, ಅತಿಥಿಯನ್ನು ಬಿಟ್ಟು ನೀನು ಸೇವನೆ ಮಾಡಿದ್ಯಾ, ನಿನಗೆ ನಾನು ತಕ್ಕ ಶಿಕ್ಷೆ ಕೊಡ್ತೇನೆ ಅಂತ ದುರ್ವಾಸ ಮುನಿ ಹೇಳ್ತಾರೆ. ದುರ್ವಾಸ ಮುನಿ ಹೇಳಿದ ಕೂಡಲೇ ಅಂಬರೀಷ್ ಮಹಾರಾಜ್ ಹೇಳ್ತಾರೆ, ಓಕೆ, ನನಗೆ ತಪ್ಪಾಗಿತ್ತು, ನಾನು ನಿಮ್ಮ ಶಿಕ್ಷೆಯನ್ನು ಸ್ವೀಕರಿಸಲು ಸಿದ್ಧನಿದ್ದೇನೆ. ನೋಡಿ ಎಂಥವು ತಪ್ಪಾಗಲಿಲ್ಲ, ಆದ್ರೂ ಶುದ್ಧ ಭಕ್ತರು ಈ ರೀತಿ. ದುರ್ವಾಸ ಮುನಿ ಅವರನ್ನು ಕೊಲ್ಲಿಕ್ಕೆ ಹೋಗ್ತಾರೆ. ಕೊಲ್ಲುವಾಗ ನೋಡಿ ಅವರ ಅಂಬರೀಷ್ ಮಹಾರಾಜ ಆ ಒಂದು ರಾಜ್ಯದಲ್ಲಿ ಸುದರ್ಶನ ಚಕ್ರ ಇತ್ತು. ಅದು ಇಮಿಡಿಯೇಟ್ ಆಗಿ ಅಂಬರೀಷ್ ಮಹಾರಾಜನು ಹಟ್ಟಿಸ್ತಾ ಬರ್ತಾ ಉಂಟು. ಅಂಬರೀಷ್ ಮಹಾರಾಜ್ ಎಂತ ಮಾಡ್ತಾರೆ, ಫಸ್ಟಿಗೆ ಶಿವನಲ್ಲಿ ಹೋಗ್ತಾರೆ. ಶಿವ ಏನು ಹೇಳ್ತಾನೆ, ನನಗೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಬ್ರಹ್ಮನಲ್ಲಿ ಹೋಗ್ತಾರೆ, ಬ್ರಹ್ಮ ಕೂಡ ಹೇಳ್ತಾನೆ ನನಗೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ. ಮತ್ತೆ ಅವರು 1 ವರ್ಷ ಕಾಲ ಅಡಗಿ ಕೂತ್ಕೊಳ್ತಾರೆ. ಅದು ಸುದರ್ಶನ್ ಬಿಡುವುದಿಲ್ಲ, ಅವರು ಹಿಂದೆ ಉಂಟು. ಮತ್ತೆ ಕಡೆಗೆ ಅವರು ವಿಷ್ಣು ಹತ್ರ ಹೋಗ್ತಾರೆ. ವಿಷ್ಣು ಹೇಳ್ತಾನೆ ನನಗೆ ಕೂಡ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ, ಮತ್ತೆ ನನಗೆ ಇದು ಪರಿಹಾರ. ಅದಕ್ಕೆ ವಿಷ್ಣು ಹೇಳ್ತಾನೆ, ಇದಕ್ಕೆ ನೀವು ಹೋಗಿ ಸೀದಾ ಹೋಗಿ ನನ್ನ ಭಕ್ತ ಅಂಬರೀಷ್ ಮಹಾರಾಜ್ಗೆ ನೀವು ಅಡ್ಡ ಬೀಳಿ, ಆಗ ಸುದರ್ಶನ್ ನಿಲ್ತದೆ ಅಂತ ಹೇಳ್ತಾರೆ. ಮತ್ತೆ ಅಂಬರೀಷ್ ಮಹಾರಾಜ್ ವಾಪಸ್ ಬರ್ತಾರೆ, ದುರ್ವಾಸ ಮುನಿ ವಾಪಸ್ ಅಂಬರೀಷ್ ಮಹಾರಾಜ್ ಬಂದು ಅವರಿಗೆ ಅಡ್ಡ ಬೀಳ್ತಾರೆ. ಆಗ ಅಂಬರೀಷ್ ಮಹಾರಾಜ್ ಹೇಳ್ತಾರೆ, ಮತ್ತೆ ದುರ್ವಾಸ ಮುನಿ ಹೇಳ್ತಾರೆ ನನ್ನನ್ನು ಕ್ಷಮಿಸ ಅಂತ. ಅಂಬರೀಷ್ ಮಹಾರಾಜ್ ಹೇಳ್ತಾರೆ, ನಾನು ಎಲ್ಲಿಯಾದ್ರೂ ಒಳ್ಳೆ ಕೆಲಸ ಮಾಡಿದ್ರೆ ಅವರನ್ನು ಕ್ಷಮಿಸಿ. ನೋಡಿ ಶುದ್ಧ ಭಕ್ತರಿದ್ದ ಲಕ್ಷಣ. ಆಕ್ಚುಲಿ ಅಂಬರೀಷ್ ಮಹಾರಾಜಿಂದ ತಪ್ಪಾಗ್ಲಿಲ್ಲ, ಆದ್ರೆ ಅವ್ರು ಎಂತ ಹೇಳ್ತಾರೆ, ಅವರಿಂದ ತಪ್ಪಾಗಿದೆ ಅಂತ ಅವರು ಹೇಳ್ತಾರೆ. ಇದು ಶುದ್ಧ ಭಕ್ತ ಲಕ್ಷಣ. ಮತ್ತೆ ಸುದರ್ಶನಲ್ಲಿ ನಿಲ್ತದೆ. ಹಾಗಾಗಿ ಇಲ್ಲಿ ನಾವು ತಿಳಿಯುವಂಥದ್ದು ಎಂತ ಅಂದ್ರೆ, ನಾವು ಯಾವಾಗ ಶುದ್ಧ ಭಕ್ತಿಯಲ್ಲಿ ಇದ್ದೇವೆ ಆಗ ನಮ್ಗೆ ಹೇಗೆ ಅಂಬರೀಷ್ ಮಹಾರಾಜ್ಗೆ ಆ ಸುದರ್ಶನವು ರಕ್ಷಣೆ ಆಯಿತು, ಅದೇ ರೀತಿ ನಮ್ಗೆ ಕೃಷ್ಣ ರಕ್ಷಣೆ ಮಾಡ್ತಾನೆ ಅಂತ ಇಲ್ಲಿ ತಿಳಿಬಹುದು. ಎಸ್, ಯಾರು ಭಕ್ತಿ ಸೇವೆ ಈ ಅಮೃತ ಮಾರ್ಗವನ್ನು ಹಿಡಿದು ಶ್ರದ್ಧೆಯಿಂದ ನನ್ನನ್ನು ಪರಮ ಗುರಿಯನ್ನಾಗಿ ಮಾಡಿಕೊಳ್ಳುವವರು ಅವರು ನನಗೆ ಬಹು ಪ್ರಿಯ. ಇದು ಬಿಲ್ಲೋಮಂಗಲ್ ಠಾಕೂರ್. ನೋಡಿ ನಮ್ಮ ಚೈತನ್ಯ ಹೇಳ್ತಾರೆ, ಬಿಲ್ಲೋಮಂಗಲ್ ಠಾಕೂರ್ ಆ ಪದ್ಯಗಳೆಲ್ಲ
ತುಂಬಾ ಹೈ ಲೆವೆಲ್ ಅಂತೆ. ನಾವೀಗ ಸಾಧಕರಿಗೆ ಅದು ಅರ್ಥ ಆಗುದಿಲ್ಲ, ಮತ್ತೆ ನಾವು ಅದಕ್ಕೆ ಹೋಗಬಾರ್ದು ಕೂಡ. ಅಂದ್ರೆ ಅದು ಹೈಯೆಸ್ಟ್ ಲೆವೆಲ್ ಅಂತ ಹೇಳುದು, ಭಾವ ಇದು ಪ್ರೇಮ ಸ್ಟೇಜ್ ಇದು. ಹಾಗಾಗಿ ನಮ್ಗೆ ಅದಲ್ಲಿ ನಾವು ಓದಿದ್ರು ಕೂಡ ನಮಗೆ ಅರ್ಥ ಆಗ್ಲಿಕ್ಕಿಲ್ಲ ಅವರು ಅಂತ ಒಂದು ಉನ್ನತ ಭಕ್ತರಂತ ಚೇತನ್ ಬಾಬು ಹೇಳ್ತಾರೆ. ಈಗ ಬಿಲ್ಲೋಮಂಗಲ್ ಠಾಕೂರ್ ಬಗ್ಗೆ ನಾನು ಸ್ವಲ್ಪ ತಿಳಿಸ್ತೇನೆ. ಬಿಲ್ಲೋಮಂಗಲ್ ಠಾಕೂರ್ ಅವ್ರು ಎಂತ ಆಗ್ತದೆ ಅಂದ್ರೆ, ಅವರ ತಂದೆ ತೀರಿ ಹೋಗಿರ್ತಾರೆ. ಹಾಗಾಗಿ ಅದನ್ನು ಸುಡುವ ಕಾರ್ಯಕ್ರಮ, ತಂದೆ ತೀರಿ ಹೋದ ಮೇಲೆ ಅವರನ್ನು ಸುಡುವ ಕಾರ್ಯಕ್ರಮ ಮಾಡ್ಬೇಕಲ್ಲ, ಹಾಗಾಗಿ ಅದನ್ನು ಮಾಡ್ತಾ ಇದ್ದಾರೆ. ಮತ್ತೆ ಅದನ್ನು ಬೇಗ ಬೇಗ ಮಾಡ್ತಾ ಇದ್ದಾರೆ. ಬೇಗ ಬೇಗ ಅಂದ್ರೆ ರಾತ್ರಿ ಅದನ್ನು ಮಾಡ್ತಾ ಇದ್ದಾರೆ. ಮತ್ತೆ ರಾತ್ರಿ ಮಾಡಿದ ಮೇಲೆ ಅವರು ಅದನ್ನು ಮುಗಿಸಿದ ಮೇಲೆ ರಾತ್ರಿ ನದಿಯನ್ನು ದಾಟಿ, ತುಂಬಾ ಕಷ್ಟಪಟ್ಟು ರಾತ್ರಿ ಮಧ್ಯರಾತ್ರಿಯಲ್ಲಿ ನದಿ ದಾಟಿ ಮತ್ತೆ ಕಾಡುಗಳನ್ನು ದಾಟಿ ವೈಶ್ಯ ಮನೆಗೆ ಹೋಗ್ತಾರೆ. ವೈಶ್ಯ ಮನೆ ಅಂದ್ರೆ ನಿಮ್ಗೆ ಗೊತ್ತಾಯ್ತು ಯಾವ ಇದಕ್ಕೆ ಅಂತ. ಇದು ನೋಡಿ, ಇದೆಲ್ಲ ಕೆಲಸ ಫಾಸ್ಟ್ ಮಾಡಿ ಆ ನದಿಯನ್ನು ದಾಟಿ ಕಾಡನ್ನು ದಾಟಿ ಮತ್ತೆ ಒಂದು ಗ್ರಾಮಕ್ಕೆ ಹೋಗಿ, ಅವರು ಕೂಡ ಕಾಡಲ್ಲಿ ಹೇಗೆ ಅಂದ್ರೆ ಹಾವನ್ನೆಲ್ಲ ಇಟ್ಕೊಂಡು ಮರವನ್ನು ಹತ್ತಿ ಇನ್ನೊಂದು ಆ ಒಂದು ಎಂತ ಹೇಳುದು ಹಳ್ಳಿಗೆ ಹೋಗ್ತಾರೆ. ಮತ್ತೆ ಅಲ್ಲಿ ಹೋಗಿ ಆ ವೈಶ್ಯ ಹತ್ರ ಬಾಗಿಲನ್ನು ತಟ್ತಾರೆ. ಬಾಗಿಲು ತಟ್ಟಿದ ಕೂಡಲೇ ಎಂತ ಆಗ್ತದೆ ಅಂದ್ರೆ, ಅವಳು ಬಾಗಿಲು ತೆಗಿತಾಳೆ. ಮತ್ತೆ ಅವಳಿಗೆ ಶಾಕ್ ಆಗ್ತದೆ, ಈ ಇಷ್ಟು ಮಧ್ಯರಾತ್ರಿ ನೀನು ಯಾಕೆ ಬಂದೆ ಅಂತ ಹೇಳ್ತಾಳೆ. ಅದಕ್ಕೆ ಬಿಲ್ಲೋಮಂಗಲ್ ಠಾಕೂರ್ ಹೇಳ್ತಾರೆ, ಹೀಗೆ ನನ್ನ ತಂದೆ ತೀರಿ ಹೋಗಿದ್ರು, ಅದನ್ನು ಸುಡುವ ಕಾರ್ಯಕ್ರಮ ಮಾಡಿದೆ, ಮತ್ತೆ ನಾನು ನದಿ ದಾಟಿ ಮತ್ತೆ ಕಾಡಲ್ಲಿ ಆ ಮರವನ್ನೆಲ್ಲ ಹತ್ತಿ ಹಾವನ್ನೆಲ್ಲ ಹಿಡಿದು ಈ ರೀತಿ ಕಷ್ಟಪಟ್ಟು ನಿನಗೆ ಬಂದೆ. ನಾನು ಎಷ್ಟು ಕಷ್ಟಪಟ್ಟು ಬಂದಿದ್ದೇನೆ ಗೊತ್ತು ನಿನಗೆ. ಅದಕ್ಕೆ ಅವಳು ಹೇಳ್ತಾಳೆ, ನೋಡಿ ವೈಶ್ಯೆ, ಇಷ್ಟು ಕಷ್ಟವನ್ನು ನೀನು ಕೃಷ್ಣನಿಗೆ ಪಡೆದಿದ್ರೆ ಕೃಷ್ಣನಿಗೆ ಸಿಗ್ತಿತ್ತ? ಬಿಲ್ಲೋಮಂಗಲ್ ಠಾಕೂರಿಗೆ ಒಂದು ಕೆಪ್ಪೆಗೆ ಹೊಡೆದಾಗ ಆಯ್ತು, ತಾಟ ಅಲ್ಲ ಅಂತ ಕೆಪ್ಪೆಗೆ ಹೊಡೆದಾಗ ಆಯ್ತು. ಅವರು ಇಮಿಡಿಯೇಟ್ ಅಲ್ಲಿಂದ ಬಿಟ್ಟು ಸೀದಾ ಕೃಷ್ಣನ ಹುಡುಕ್ತಾ ಆ ವೃಂದಾವನಕ್ಕೆ ಹೋಗ್ತಾರೆ. ವೃಂದಾವನಕ್ಕೆ ಹೋಗಿ ಅಲ್ಲಿ ಅವರು ನಡ್ಕೊಂಡು ಹೋಗುವಾಗ ಒಂದು ಗಂಡ ಮತ್ತೆ ಹೆಂಡತಿ ಅವರು ಕೂಡ ನಡ್ತಾ ಹೋಗ್ತಾ ಇದ್ದಾರೆ. ಅವರಿಗೆ ಅಲ್ಲಿ ಕೂಡ ಅದೇ ಇಚ್ಛೆ ಬರ್ತದೆ ವಾಪಸ್. ಅಂದ್ರೆ ಅದು ಎಂತ ಹೇಳುದು, ಸುಲಭದಲ್ಲಿ ಹೋಗುವುದಿಲ್ಲ. ಎಂತ ಹೇಳುದು, ಮೈಂಡಲ್ಲಿ ಇದ್ದದ್ದು ಸುಲಭವಾಗಿ ಹೋಗುದಿಲ್ಲ. ಅದಕ್ಕೆ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಆ ಜಪ ಎಲ್ಲ ಮಾಡ್ಬೇಕು. ಜಪ ಎಲ್ಲ ನಾವು ಮಾಡಿದ್ರೆ ಮತ್ತೆ ಅದೆಲ್ಲ ಹೋಗ್ತಾ ಬರ್ತದೆ. ಹಾಗಾಗಿ ಅವರಿಗೆ ಅದು ಇಚ್ಛೆ ವಾಪಸ್ ಬರ್ತದೆ. ಹೋಗಿ ಅವ್ರ ಗಂಡನ ಹತ್ರ ಹೇಳ್ತಾರೆ, ನನ್ಗೆ ನಿನ್ನ ಹೆಂಡತಿಯನ್ನು ಸಂಭೋಗ ಮಾಡ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಅವ ಗಂಡ ಹೇಳ್ತಾನೆ ಆಯ್ತು ಅಂತ ಹೇಳ್ತಾನೆ. ಮತ್ತೆ ಆ ರೂಮಿಗೆ ಕರ್ಕೊಂಡು ಹೋಗ್ತಾರೆ. ರೂಮಿಗೆ ಕರ್ಕೊಂಡು ಹೋಗಿ ಅವರು ಅವನ ಹೆಂಡತಿ ಹತ್ತಿರ ಹೋಗ್ತಾರೆ. ಮತ್ತೆ ಅವಳದು ತಲೆ ಹೆಂಗಸರು ತಲೆಗೆ ಹಾಕ್ತಾರಲ್ಲ ಏರ್ ಪಿನ್ ಅನ್ನು ಕೇಳ್ತಾನೆ. ಏರ್ ಪಿನ್ ಅಂತ ಕೇಳಿ ನೋಡಿ, ಆಚಾರ್ಯ ಹೇಳ್ತಾರೆ ನಾವು ಇದನ್ನು ಮಾಡಬಾರ್ದು. ಯಾಕೆಂದ್ರೆ ಶುದ್ಧ ಭಕ್ತರು ಮಾಡಿದನ್ನು ನಾವು ಎಂತ ಹೇಳುದು ಅನುಸರಣೆ ಮಾಡಬಾರ್ದು. ಹಾಗಾಗಿ ಎಂತ ಆಗ್ತದೆ ಅಂದ್ರೆ, ಏರ್ ಪಿನ್ ಕೇಳ್ತಾನೆ. ಮತ್ತೆ ಏರ್ ಪಿನ್ ಇಂದ ಅವನ 2 ಕಣ್ಣನ್ನು ತೆಗಿತಾನೆ. ಈ ಕಣ್ಣಿನಿಂದ ಎಲ್ಲ ಆಗುದು. ಅದಕ್ಕೆ ಆಚಾರ್ಯ ಹೇಳ್ತಾರೆ ನಾವು ಈ ತರ ಮಾಡ್ಬೇಕು. ಯಾಕಂದ್ರೆ ನೋಡಿ, ಈ ರಘುನಾಥ್ ದಾಸ್ ಗೋಸ್ವಾಮಿ ದಿವಸದಲ್ಲಿ 1 ಗ್ಲಾಸ್ ಮಜ್ಜಿಗೆ ಕುಡಿತಾ ಇದ್ರು ಅಷ್ಟೇ. ನಾವು ಅದನ್ನು ಇಮಿಟೇಟ್ ಮಾಡ್ಲಿಕ್ಕಿಲ್ಲ. ಈಗ ನಮ್ಮ ಪ್ರಭುಪಾದ ಆಚಾರ್ಯರು ದಿವಸದಲ್ಲಿ 2 ಗಂಟೆ ಮಲಗ್ತಾ ಇದ್ರು, ಆದ್ರೆ ನಮಗೆ 6 ಗಂಟೆ ಮಲಗಲಿಕ್ಕೆ ಹೇಳಿದ್ದಾರೆ. ಶುದ್ಧ ಭಕ್ತರು ನಾವು ಯಾವುದು ಅನುಸರಿಸಲಿಕ್ಕೆ ಇಲ್ಲ ಅವರು ಮಾಡಿದಾಗೆ. ಹಾಗಾಗಿ ಇಲ್ಲಿ ಎಂತ ಆಯ್ತು ಅಂದ್ರೆ, ಅವರು ಅದನ್ನು ತೆಗಿತಾರೆ. ಮತ್ತೆ ಕೃಷ್ಣ ಸ್ವತಃ ಅವರಿಗೆ ಅವರ ಸೇವೆ ಮಾಡ್ತಿದ್ರು ನೋಡಿ. ಅವರ ಒಂದು ಹಾಡು ಕೇಳಿಗೆ ಸ್ವತಃ ಕೃಷ್ಣ ಮಾಡ್ತಿದ್ದ. ಮತ್ತೆ ಅವರಿಗೆ ಕೃಷ್ಣ ಸ್ವತಃ ತಿನ್ನಿಸ್ತಾ ಇದ್ದ. ಹಾಗಾಗಿ ಇಲ್ಲಿ ನಾವು ಯಾವ ಕನ್ಕ್ಲೂಷನ್ ಬರ್ಬೇಕಂದ್ರೆ, ನಮ್ಮ ಭಕ್ತಿಯಲ್ಲಿ ನಾವು ತುಂಬಾ ಸೀರಿಯಸ್ ಆದ್ರೆ ಕೃಷ್ಣ ವ್ಯವಸ್ಥೆ ಮಾಡ್ತಾನೆ ಎಲ್ಲವನ್ನು. ಯಾರು ಭಕ್ತಿ ಸೇವೆ ಈ ಅಮೃತ ಮಾರ್ಗವನ್ನು ಹಿಡಿದು ಶ್ರದ್ಧೆಯಿಂದ ನನ್ನ ಪರಮ ಗುರಿಯನ್ನಾಗಿ ಮಾಡಿಕೊಳ್ಳೋರು, ಅವರಿಗೆ ನಾನು ಬಹು ಪ್ರಿಯ. ಮತ್ತೆ ಅಂತವರು ಕೃಷ್ಣನಿಗೆ ತುಂಬಾ ಇಷ್ಟ. ಮತ್ತೆ ಅಂದ್ರೆ ಇನ್ನೊಂದು ವಿಷಯ ಅಂತ ಅಂದ್ರೆ, ಅವರು ಆ ವೃಂದಾವನ ಇರುವಾಗ ಅವರು ಅಲ್ಲಿ ದೇವಸ್ಥಾನಕ್ಕೆ ಹೋಗುವಾಗ ಅಲ್ಲಿ ಒಂದ್ ದಿವಸ ಅವರು ಯಾರು ನಮ್ಮ ಪೂಜಾರಿ ಹತ್ರ ಹೇಳಿದ್ರು, ಇವತ್ತು ಕೃಷ್ಣ ಅಂದ್ರೆ ಚಂದ ಕಾಣ್ತಾ ಇಲ್ಲ, ಆ ಹಸಿರು ಬಟ್ಟೆಯಲ್ಲಿ ಚಂದ ಕಾಣ್ತಾ ಇಲ್ಲ. ನೆಕ್ಸ್ಟ್ ದಿವಸ ಆ ಪೂಜಾರಿ ಎಂತ ಮಾಡ್ತಾನೆ, ಬ್ಲೂ ಕಲರ್, ಇವತ್ತು ಕೃಷ್ಣ ತುಂಬಾ ಚಂದ ಕಾಣ್ತಿದ್ದಾನೆ ಅಂತ ಹೇಳ್ತಾನೆ. ಮತ್ತೆ ಪೂಜಾರಿ ಎಂತ ಮಾಡ್ತಾನೆ, ನೆಕ್ಸ್ಟ್ ದಿವಸ ಎಂತ ಬಟ್ಟೆ ಹಾಕುದಿಲ್ಲ, ಜಸ್ಟ್ ಎಂತ ಹೇಳುದು ತಪ್ಪುಗಳನ್ನ ಹಾಕ್ತಾ ಇರ್ತಾನೆ. ಈ ಕಾಡು ಮನುಷ್ಯರಾಗ್ತಾರಲ್ಲ ಆ ರೀತಿ.
ನೆಕ್ಸ್ಟ್ ದಿವಸ ಬಿಲ್ಲಮಂಗಲ ಹೇಳ್ತಾರೆ, ಏನು ಕೃಷ್ಣನಿಗೆ ಏನು ಅಂದ್ರೆ ಏನು ಕಡಿಮೆ ಆಗಿದೆ, ಕೊರತೆ ಆಗಿದೆ, ಏನು ಬಟ್ಟೆ ಆಗ್ಲಿಲ್ಲ. ಹಾಗಾಗಿ ನೋಡಿ, ಈ ನಾವು ಈಗ ಹೇಳ್ಬೋದು ಕೃಷ್ಣನಿಗೆ ಬಿಲ್ಲಮಂಗಲ ಠಾಕೂರಿಗೆ ಕಣ್ಣಿಲ್ಲ ಅಂತ. ಆದ್ರೆ ಯಾವಾಗ ನಾವು ಭಕ್ತಿಯಲ್ಲಿ ನಮ್ದು ಆತ್ಮ ಸಾಕ್ಷಾತ್ಕಾರ ಆಗ್ತದೆ, ಕೃಷ್ಣ ಮತ್ತೆ ನಮ್ಗೆಲ್ಲವನ್ನು ತೋರಿಸಿ ಕೊಡ್ತಾನೆ. ಎಸ್, ಯಾವ್ದು ಪ್ರಶ್ನೆಯಲ್ಲಿ ಕೇಳ್ಬೋದು. ಹರೇ ಕೃಷ್ಣ. ಎಸ್, ನಳಿನಿ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ನಳಿನಿ ಮಾತಾಜಿ ಅನ್ಮ್ಯೂಟ್ ಮಾಡಿ ಮಾತಾಜಿ. ನಳಿನಿ ಅವರೇ, ಹರೇ ಕೃಷ್ಣ. ಓಕೆ. ಊರ್ಮಿಳಾ ಮಾತಾಜಿ, ಓಕೆ. ಎಸ್, ಊರ್ಮಿಳಾ ಅವರೇ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ, ಹೇಳಿ. ಇದು 5 ಸಾಧನೆ ಮಾರ್ಗ ಹೇಳಿದ್ರಲ್ಲ. ಒಂದು ಭಕ್ತಿ, 2ನೇದು ಸಾಧನೆ, 3ನೇದು ನಿಷ್ಕಾಮ ಕರ್ಮ, 4ನೇದು ಸಮರ್ಪಣೆನ ಸಕಾಮ ಕರ್ಮ ಅಥವಾ ಸಕರ್ಮ ಸಕಾಮ ಕರ್ಮ. ನೀವು ಕೆಲಸ ಮಾಡ್ತೀರಿ, ಕೆಲಸದಲ್ಲಿ ಒಂದಿಷ್ಟು ಕೃಷ್ಣನಿಗೆ ಕೊಡ್ಬೇಕು. ಹರೇ ಕೃಷ್ಣ. ನೀವು ಕೆಲಸ ಮಾಡೋದ್ರಲ್ಲಿ ಒಂದಿಷ್ಟು ಕೃಷ್ಣನಿಗೆ ಕೊಡ್ಬೇಕು, ಒಂದಿಷ್ಟು ಭಾಗ ಅಂದ್ರೆ ಸಮರ್ಪಣೆ. ಹರೇ ಕೃಷ್ಣ. ಸಮರ್ಪಣೆನ ಅದು ಅಲ್ಲ, ಒಂದಿಷ್ಟು ಬಾರ. ಈಗ ನೀವು ಈಗ ನೋಡಿ, ಉದಾಹರಣೆ ಕೇಳಿಸ್ತಾ ಇದೆಯಾ? ನಿಮ್ಗೆ ಉದಾಹರಣೆ ಹೇಳ್ತೇನೆ. ಆಮೇಲೆ 5ನೇದು ಉದಾಹರಣೆ ಕೊಡ್ತೇನೆ ಮಾತಾಜಿ. ಈಗ ಹೇಗಂದ್ರೆ ನೋಡಿ, ರೂಪ ಗೋಸ್ವಾಮಿ ನವಾಬ್ ಹುಸೇನ್ ಶಾ ಅವನ ಆಸ್ಥಾನದಲ್ಲಿ ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು. ಮತ್ತೆ ಅವ್ರು ಚೈತನ್ಯ ಮಹಾಪ್ರಭುವನ್ನು ಭೇಟಿ ಆಗ್ತಾರೆ, ಮತ್ತೆ ಕೆಲಸವನ್ನು ಬಿಡ್ತಾರೆ. ಆಗ ನವಾಬ್ ಹುಸೇನ್ ಶಾ ಅವರಿಗೆ 1 ಬೋಟು ಬಂಗಾರದ ನಾಣ್ಯ ಕೊಡ್ತಾನೆ. ಅವರೆಂತ ಮಾಡ್ತಾರೆ, ಅದರಲ್ಲಿ 50% ಈ ಕೃಷ್ಣ ಭಕ್ತರಿಗೆ ಮತ್ತೆ ಕೃಷ್ಣ ದೇವಸ್ಥಾನಕ್ಕೆ ಕೊಡ್ತಾರೆ. 25% ಅವರ ಫ್ಯಾಮಿಲಿಗೆ ಕೊಡ್ತಾರೆ. 25% ಅವರು ಸೇಫ್ಟಿಗೆ, ಫ್ಯೂಚರ್ಗೆ ಇಡ್ತಾರೆ. ಅದಕ್ಕೆ ಹೇಳುದು ಸಕಾಮ ಕರ್ಮ ಯೋಗ. ಅಂದ್ರೆ ನಾವು ದುಡಿದಲ್ಲಿ ಒಂದಿಷ್ಟು ಭಾಗ ಕೃಷ್ಣನಿಗೆ ಕೊಡ್ಬೇಕು. ತಿಳಿತಾ? ತಿಳಿತು. ಆಮೇಲೆ 5ನೇದು ತ್ಯಾಗನ? 5ನೇದು ಜ್ಞಾನ ಧ್ಯಾನ, ಈ ರೀತಿ. ಹರೇ ಕೃಷ್ಣ. ಜ್ಞಾನ ಧ್ಯಾನ. ಓಕೆ, ಸರಿ, ಧನ್ಯವಾದ ಪ್ರಭುಜಿ. ಒಂದ್ ನಿಮಿಷ ನಿಮ್ಗೆ ತಿಳಿಸ್ತೇನೆ ಕರೆಕ್ಟ್ ಆಗಿ ನೀವು, ಯಾಕೆಂದ್ರೆ ಅದ್ರಲ್ಲಿ ನೀವು ಕನ್ಫ್ಯೂಸ್ ಆಗಬಾರ್ದು. ಓಕೆ, ನೋಡಿ. ಓಕೆ, ಸಕಾಮ ಕರ್ಮಯೋಗ ಆದ ಮೇಲೆ ನೆಕ್ಸ್ಟ್ ಬರುವಂಥದ್ದು, ಅದು ಕೂಡ ಮಾಡ್ಲಿಕ್ಕೆ ಆಗದಿದ್ರೆ ಆದ್ರೆ ಹೈಯೆಸ್ಟ್ ಅದು ಅನನ್ಯ ಭಕ್ತಿ, 2nd ಸಾಧನ ಭಕ್ತಿ, 3ನೇದು ನಿಷ್ಕಾಮ, ನೆಕ್ಸ್ಟ್ನೇದು ಸಕಾಮ, ಮತ್ತೆ ಲೋವೆಸ್ಟ್ ಇದೆಲ್ಲ ಲೋವೆಸ್ಟ್ ಯಾವುದು. ಇದು ಕೂಡ ಮಾಡ್ಲಿಕ್ಕೆ ಆಗಿದ್ರೆ ಜ್ಞಾನ ಕೂಡ ಆಗ್ಲಿದ್ರೆ ಧ್ಯಾನ ಕೂಡ ಆಗ್ಲಿದ್ರೆ ಕರ್ಮಫಲ ತ್ಯಾಗ. ಈ ರೀತಿ ಕೃಷ್ಣ ಹೇಳ್ತಾ ಬರ್ತಾನೆ. ಆದ್ರೆ ಹೈಯೆಸ್ಟ್ ಅನನ್ಯ ಭಕ್ತಿ, ಇದು ಲೋವೆಸ್ಟ್, ತುಂಬಾ ಲೋವೆಸ್ಟ್. ಗೊತ್ತಾಯ್ತಾ? ಹರೇ ಕೃಷ್ಣ. ಊರ್ಮಿಳಾ ಮಾತಾಜಿ, ಗೊತ್ತಾಯ್ತು. ಇದ್ರಲ್ಲಿ 3 ಪಿಕ್ಚರ್ ನಲ್ಲಿ ಯಾವುದು? ಹರೇ ಕೃಷ್ಣ. ಹರೇ ಕೃಷ್ಣ, ಹೇಳಿ. ಈ 3 ಪಿಕ್ಚರ್ ಇದೆಯಲ್ಲ ಪ್ರಭುಜಿ, ಒಂದು ಅವರು ಪಾಠದಿಂದ, 2ನೇದು ಧ್ಯಾನದಿಂದ, 3ನೇದು ಅದು ಭಕ್ತಿನೇ ಅಲ್ವಾ? ಅಥವಾ ಕರ್ಮಫಲ ತ್ಯಾಗ? ಹೌದು. ಓಕೆ, ಧನ್ಯವಾದ. ಹರೇ ಕೃಷ್ಣ ಪ್ರಭುಜಿ. ಇವತ್ತಿಂದ ನಿನ್ನಿದು ಕಳಿಸಿದ್ರ ಪ್ರಭುಜಿ PDF? ಕಳಿಸ್ತೇನೆ. ಸರಿ, ಧನ್ಯವಾದ. ಎಸ್, ಬೇರೆ ಯಾರು ಪ್ರಶ್ನೆ ಉಂಟಾ? ಬೇರೆ ಯಾರು ಪ್ರಶ್ನೆ ಉಂಟಾ? ಎಲ್ಲರಿಗೂ ತಿಳಿತಾ ಭಕ್ತಿ ಯೋಗದ ಪ್ರೊಸೆಸ್? ಹರೇ ಕೃಷ್ಣ. ಯಾರ್ದು ಪ್ರಶ್ನೆ ಉಂಟಾ? ಅಭಿನವ್ ಅರ್ನವ್, ಹರೇ ಕೃಷ್ಣ. ಅಭಿನವ್ ಅರ್ನವ್, ಹರೇ ಕೃಷ್ಣ. ಹರೇ ಕೃಷ್ಣ. ಎಸ್,
ಹರೇ ಕೃಷ್ಣ ಗುರುಜಿ. ಹಾ, ಕಲ್ತಿದ್ದೀರಾ? ಇಲ್ಲ ಗುರುಜಿ. ಇಲ್ವಾ? ಆಗ್ಲಿಲ್ಲ ಗುರುಜಿ. ಓಕೆ ಓಕೆ ಗುರುಜಿ. ಹಾ, ನಾಳೆ ಕಲ್ತು ಹೇಳ್ತೇನೆ ಗುರುಜಿ. ನಾಳೆ ಕಲ್ತೀಯಾ? ಓಕೆ ಓಕೆ ಎಸ್. ಅರ್ಣವ್ ಕಲಿಲ್ವಾ? ಇಲ್ಲ ಗುರುಜಿ. ಇಲ್ವಾ? ಓಕೆ ಎಸ್. ನಳಿನಿ ಮಾತಾಜಿ, ಎಸ್ ಹೇಳಿ ಮಾತಾಜಿ. ಹಾ ಹಾ, ಪ್ರಭುಜಿ, ಅದು ಮುಂಚೆ ಅದು ಸೌಂಡ್ ಬರ್ಲಿಲ್ಲ ಅಂತ ಹೇಳಿ ರೇಸ್ ಮಾಡಿದ್ದಿತ್ತದು. ಹಾ, ಅದಕ್ಕೆ ನಾನಿವತ್ತು ನಿಮ್ಗೆ ಇದು ಭಕ್ತಿ ಇದ್ರದ್ದು ಇದೊಂದು ಇದು ಮಾಡಿದ್ದೀನಿ, ಬೈ ಹ್ಯಾಟ್ ಮಾಡಿದ್ದೀನಿ, ಹೇಳ್ಬೋದಾ? ಹಾ ಹೇಳಿ ಹೇಳಿ ಮಾತಾಜಿ. ಬೈ ಹ್ಯಾಟ್ ಮಾಡಿದ್ದೀನಿ ಇದನ್ನ, ಆ ಹುಡುಗರು ಹೇಳ್ತಿದ್ದೀನಿ. ಅಥ ದ್ವಾದಶೋಧ್ಯಾಯಃ ಭಕ್ತಿ ಯೋಗಃ. ಅರ್ಜುನ ಉವಾಚ ಏವಂ ಸತತಯುಕ್ತಾ ಯೇ ಭಕ್ತಾ ಸ್ವಾಂ ಪರ್ಯುಪಾಸತೆ ಯೇ ಚಾಪ್ಯಕ್ಷರಮವ್ಯಕ್ತಂ ತೇಷಾಂ ಕೆ ಯೋಗವಿತ್ತಮಾಃ. ಶ್ರೀ ಭಗವಾನುವಾಚ ಮಯ್ಯಾವೇಶ್ಯ ಮನೋ ಯೇ ಮಾಂ ನಿತ್ಯಯುಕ್ತಾ ಉಪಾಸತೆ ಶ್ರದ್ಧಯಾ ಪರಯೋಪೇತಾಃ ತೇ ಮೇ ಯುಕ್ತತಮಾ ಮತಾಃ. ये त्वक्षरमनिर्देश्यम् अव्यक्तं पर्युपासते सर्वत्र गमचिन्त्यं च कूटस्थमचलं ध्रुवं सन्नियम्येन्द्रियग्रामं सर्वत्र समबुद्धयः ते प्राप्नुवन्ति मामेव सर्वभूतहिते रताः. क्लेशोऽधिकतरस्तेषाम् अव्यक्तासक्तचेतसाम् अव्यक्ता हि गतिर्दुःखं देहवद्भिरवाप्यते. एतु सर्वाणि कर्माणि मयि सन्न्यस्य मत्पराः अनन्येनैव योगेन माध्यायन्त उपासते तेषामहं समुद्धर्ता मृत्युसंसारसागरात्. भवामि न चिरात् पार्थ मय्यावेशितचेतसां मय्येवामन आधत्स्व मयि बुद्धिं निवेशय निवसिष्यसि मय्येव अत ऊर्ध्वं न संशयः. अथ चित्तं समाधातुं न शक्नोषि मयि स्थिरम् अभ्यासयोगेन ततः मामिच्छाप्तुं धनञ्जय. अभ्यासेऽप्यसमर्थोऽसि मत्कर्म परमो भव मदर्थमपि कर्माणि कुर्वन् सिद्धिमवाप्स्यसि. अतैतदप्यशक्तोऽसि कर्तुं मद्योगमाश्रितः सर्वकर्म फलत्यागं ततः कुरु यतात्मवान्. श्रेयो हि दानमभ्यासात् ज्ञानात् ध्यानं विशिष्यते ध्यानात् कर्म फलत्यागः त्यागच्चान्तिरनन्तरम्. अद्वेष्टा सर्वभूतानां मैत्रः करुण एव च निर्ममो निरहङ्कारः समदुःखः सुखक्षमी सन्तुष्टः सततं योगी यतात्मा दृढनिश्चयः. मय्यर्पितमनो बुद्धिः यो मद्भक्तः स मे प्रियः. यस्मान्नो द्विजते लोकः लोकान्नो द्विजते च यः. हर्षामर्षभयोद्वेगै मुक्तो यः स च मे प्रियः. अनपेक्षच्छुचिर्दक्षः उदासीनो गतव्यतः सर्वारम्भ परित्यागी यो मद्भक्तः स मे प्रियः. यो न हृष्यति न द्वेष्टि न शोचति न काङ्क्षति शुभाशुभ परित्यागी भक्तिमान् यः स मे प्रियः. समशत्रौ च मित्रे च तथा मानापमानयोः शीतोष्ण सुख दुःखेषु समसंग विवर्जितः. तुल्यनिन्दास्तुतिर्मौनी सन्तुष्टो येन केनचित् अनिकेत स्थिरमतिः भक्तिमान् मे प्रियो नरः. ये तु धर्म्यामृतमिदं यथोक्तं पर्युपासते श्रद्धाना मत्परमाः भक्तास्तेतीव मे प्रियाः. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ. ಅದರ ಮೀನಿಂಗ್ ಗೊತ್ತುಂಟ ಮಾತಾಜಿ? ಹಾ ಹಾ, ಎಲ್ಲಾದ್ರೂ ಮೀನಿಂಗ್ ಯಾವ್ದು ಹೇಳಿ? ಅಲ್ಲ, ಈಗ ಶ್ಲೋಕ ಕಲ್ತಿದ್ದೀರಿ, ಅದ್ರ ಆ ಶ್ಲೋಕದ ಮೀನಿಂಗ್ ಗೊತ್ತಿರ್ಬೇಕು ನಮ್ಗೆ. ಹಾ, ಅದು ಈಗ ಮತ್ತೆ ನೀವು ಇನ್ನೂ ಕ್ಲಿಯರ್ ಮಾಡಿದ್ರಿ, ಗೊತ್ತಿತ್ತು. ಮತ್ತೆ ಇವತ್ತು ಸಮೇತ ನೀವು ಸಾಕಷ್ಟು ಹೇಳಿದ್ರಲ್ಲ, ಕತೆಗಳ ಸಮೇತ ಹೇಳಿದ್ರಿ, ಬಹಳ ಚೆನ್ನಾಗಾಯ್ತು. ಇನ್ನೂ ಚೆನ್ನಾಗಿ ತಲೆಯಲ್ಲಿ ನೆನಪು ಉಳಿಯತ್ತೆ. ನಮ್ಮ ಆಚಾರ್ಯ ಹೇಳ್ತಾರೆ, ನೀವ್ ಹೇಳಿದ ಕತೆಗಳೆಲ್ಲ ಚೆನ್ನಾಗಿ ನೆನಪಾಯ್ತು. ಈಗ ಪ್ರತಿ ಒಂದು ವಿಷಯಕ್ಕೂ ಒಂದೊಂದು ಕತೆ ಕೊಟ್ರಲ್ಲ, ಇದರಿಂದ ನಮ್ಗೆ ಇನ್ನೂ ಚೆನ್ನಾಗಿ ನೆನಪು ಉಳಿಯಂಗ್ ಆಗತ್ತೆ ಪ್ರಭುಜಿ. ಬಹಳ ಚೆನ್ನಾಗಾಯ್ತು. ಧನ್ಯವಾದ ಧನ್ಯವಾದ. ಎಸ್, ಓಕೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಕಿ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ.
हरे हरे कृष्ण कृष्ण हरे हरे कृष्ण हरे कृष्ण हरे राम हरे राम राम हरे 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 कृष्ण गुरु हरे जी कृष्ण हरे कृष्ण कृष्ण हरे राम कृष्ण हरे हरे राम 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 हरे हरे कृष्ण हरे हरे कृष्ण हरे हरे कृष्ण गुरु जी हरे कृष्ण